18 ವರ್ಷಗಳ ಜರ್ನಿ ಇದು. SSLC PUC ಡಿಗ್ರಿ ಆರ್ ಡಿಪ್ಲೊಮಾ ITI ಆದಂತಹ ವಿದ್ಯಾರ್ಥಿಗಳಿಗೆ ವಿವಿಧ ಕ್ಷೇತ್ರಗಳಲ್ಲಿ ಡಿಪ್ಲೊಮಾ ಕೋರ್ಸ್, ಅಡ್ವಾನ್ಸ್ ಡಿಪ್ಲೊಮಾ ಕೋರ್ಸ್, PG ಡಿಪ್ಲೊಮಾ ಇರಬಹುದು, ಸೊ ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮ್, DHM ಪ್ರೋಗ್ರಾಮ್ಗಳನ್ನು ಕೊಡ್ತಾ ಇದ್ದೀವಿ. ಸೊ ವಿದ್ಯಾರ್ಥಿಗಳು ಯಾವ ಕೋರ್ಸ್ ಅನ್ನು ಆರಿಸಿಕೊಂಡು ಅವರು ಕಲಿತಾರೆ, ಅವರಿಗೆ ಉದ್ಯೋಗದ ಒಂದು ಅಶ್ಯೂರೆನ್ಸ್. ಹಲವಾರು ಸಂಸ್ಥೆಗಳು ಟ್ರೈನಿಂಗ್ ಕೊಡ್ತಾರೆ, ಸರ್ಟಿಫಿಕೇಟ್ ನೀಡ್ತಾರೆ. ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಮಿನರ್ವಾ ಕಾಲೇಜ್ ತಗೊಂಡ್ರೆ NSTC ಇದೆ, ರೆಕಗ್ನೇಷನ್ ಇದೆ. ಆ ಸರ್ಟಿಫಿಕೇಶನ್ ಅವ್ರ ಹತ್ರ ಲೈಫ್ ಲಾಂಗ್ ಇರುತ್ತೆ. ನಿಜ. ಅದಕ್ಕೆ ಅಷ್ಟೊಂದು ವ್ಯಾಲ್ಯೂ ಇರಲೇಬೇಕು. ಅದಕ್ಕೆ ನಾವು ಫಸ್ಟ್ ಪ್ರಿಯಾರಿಟಿ ಕೊಡ್ತಾ ಇದ್ದೀವಿ. ನಾವು ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ತರಬೇತಿಗಳನ್ನು ಕೊಡ್ಲಿಕ್ಕಿರೋ ಎಲ್ಲ ಸೌಕರ್ಯಗಳನ್ನು ನಾವು ಇಲ್ಲಿ ಒದಗಿಸಿದ್ದೇವೆ. ಈ ಕೋರ್ಸಿಗೆ ಜಾಯ್ನ್ ಆಗೋ ವಿದ್ಯಾರ್ಥಿಗಳಿಗೆ KPT ಕ್ಯಾಂಪಸ್ ನಲ್ಲಿ ನಾವು ಉಚಿತ ಟ್ರೈನಿಂಗ್ ಅನ್ನು ಕೊಡ್ತೀವಿ. ಸೊ ಎಲ್ಲರೂ ಫೈರ್ ಅಂಡ್ ಸೇಫ್ಟಿ ಅಂದ ತಕ್ಷಣ ಇದೇನೋ ಫೈರ್ ಫೈಟಿಂಗ್ ಇರ್ಬೋದು, ಒಂದು ಫಿಯರ್ ಫ್ಯಾಕ್ಟರ್ ಇದೆ. ಫೈರ್ ಸೇಫ್ಟಿ ಸೂಪರ್ವೈಸರ್, ಸೇಫ್ಟಿ ಟೆಕ್ನಿಷಿಯನ್ಸ್ ಅಂತ ಡೆಸಿಗ್ನೇಷನ್ ಗಳಲ್ಲಿ ವರ್ಕ್ ಮಾಡ್ಲಿಕ್ಕೆ ಅವರು ಪ್ರಿಪೇರ್ ಆಗಿ ಹೊರಗೆ ಬರ್ತಾ ಇದ್ದಾರೆ. ಸೊ ಈಗ ಎಲ್ಲೆಲ್ಲಿ ಉದ್ಯೋಗ ಅವಕಾಶಗಳು? ನಾವು ನೆಲೆ ನಿಂತಿರೋದೇ ನಾವು ಮಾಡಿರೋ ಪ್ಲೇಸ್ಮೆಂಟ್ ಬೇಸಿಸ್ ಅಲ್ಲಿ ನಾವು 21,000ಕ್ಕಿಂತ ಅಧಿಕ ವಿದ್ಯಾರ್ಥಿಗಳಿಗೆ ಉದ್ಯೋಗ ನೀಡಿದ್ದೇವೆ. ಶಿಪ್ ಯಾರ್ಡ್ ಇರ್ಬೋದು, ಮ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಮಾಡ್ತಾ ಇದ್ದಾರೆ. MRPL ಅಲ್ಲಿ ಬಿಲ್ಡರ್, ರೋಹನ್ ಕಾರ್ಪೊರೇಷನ್ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಪ್ರಗತಿಯನ್ನೇ ಆಯ್ಕೆ ಮಾಡಿಕೊಂಡದಕ್ಕೆ ಒಂದು ಕಾರಣಗಳು. ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರಿನಲ್ಲಿ ಒಂದು ಎಲ್ರಿಗೂ ದೀಪವಾಗಿ ನಿಂತಹ ಒಂದು ಸಂಸ್ಥೆ. ಸೊ ಇಂತಹ ಒಂದು ಪ್ರಬಲ ಸಂಸ್ಥೆಗಳು ಈ ಒಂದು ಪ್ರೋಗ್ರಾಮ್ಸ್ ಗಳನ್ನು ಆಫರ್ ಮಾಡಲಿಕ್ಕೆ ತಯಾರಿದ್ದೇವೆ ಅನ್ನುವಂಥದ್ದು ವಿಚಾರ ಅಂತ ಹೇಳ್ಬೋದು. ಇದಕ್ಕೊಂದು ಇಂಪಾರ್ಟೆನ್ಸ್ ಕೊಟ್ಟು ಹಲವಾರು ಮೀಟಿಂಗ್ ಗೋಕುಲನ್ ಸರ್ ಮತ್ತು ಹೇಮಲತಾ ಮೇಡಮ್ ಜೊತೆ ಮಾಡಿ ಆ ಕೋರ್ಸ್ ಅನ್ನು ನಾವು ಈ ವರ್ಷದಿಂದ ಪುತ್ತೂರಿನಲ್ಲಿ ನಾವು ಆರಂಭಿಸಿದ್ದೇವೆ. ಪ್ರಗತಿ ಸ್ಟಡಿ ಸೆಂಟರು 19ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಕೋರ್ಸನ್ನು ನಾನು ಇಲ್ಲಿ ಪ್ರಾರಂಭ ಮಾಡಬೇಕಾದ್ರೆ ಅದಕ್ಕೆ ಮೂಲ ಕಾರಣ ನಮ್ಮದೇ ಪ್ರಗತಿ ಸ್ಟಡಿ ಸೆಂಟರ್ ಮಕ್ಕಳು ಇರ್ಬೋದು, ಪುತ್ತೂರಿನ ಮಕ್ಕಳು ಇರ್ಬೋದು. ಮಂಗಳೂರಿಗೆ ಮಕ್ಕಳು ಹೋದರೆ ತುಂಬ ಖರ್ಚಿದೆ. ಅದನ್ನು ಯಾಕೆ ಪುತ್ತೂರಲ್ಲಿ ಇಲ್ಲದ ವಿಚಾರವನ್ನು ನಾವು ಯಾಕೆ ಪುತ್ತೂರಿಗೆ ಕೊಡಬಾರದು ಅಂತ ಹೇಳಿ ನಾವು ಈ ಒಂದು ಹೆಜ್ಜೆಯನ್ನು ಇಟ್ಟಿದ್ದೇವೆ ಸರ್. ಈ ಕೋರ್ಸಿಗೆ ಡಿಮಾಂಡ್ ಇದೆಯಾ, ಇದಕ್ಕೆ ಜಾಬ್ ಆಪರ್ಚುನಿಟಿ ಇದೆಯಾ ಅಂತ ಹೇಳೋದು ಅದು ಪ್ರಥಮ ಕ್ವಶನ್. ಫೈರ್ ಆ್ಯಂಡ್ ಸೇಫ್ಟಿ, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಮತ್ತು ಮೆರೈನ್ ಸೇಫ್ಟಿಗೆ ನಮ್ಮ ಭಾರತ ದೇಶದಲ್ಲಿ ಅಲ್ಲದೆ ಹೊರಗಿನ ದೇಶಗಳಲ್ಲಿ, ಅದು ಅರಬ್ ದೇಶಗಳಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಫಸ್ಟ್ ನಾನು ಬಂದದ್ದು ಇಲ್ಲಿ SSLC ಕಂಪ್ಲೀಟ್ ಮಾಡಲಿಕ್ಕೆ, 10th ಕಂಪ್ಲೀಟ್ ಮಾಡಲಿಕ್ಕೆ. ಅದರಲ್ಲಿ ನನಗೆ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಬಂದು ನೆಕ್ಸ್ಟ್ ಫಸ್ಟ್ PUCಗೆ ನಾನು ಹೋಗೋದೇ ನಾನು ಡೈರೆಕ್ಟ್ ಸೆಕೆಂಡ್ PUCಗೆ ಜಾಯ್ನ್ ಆಗಿದ್ದೆ. ಸೆಕೆಂಡ್ PUCಗೆ ಜಾಯ್ನ್ ಆಗಿ ಎಲ್ಲದರಲ್ಲಿ ಇಲ್ಲಿ ಒಳ್ಳೆ ಟೀಚಿಂಗ್ಸ್ ಎಲ್ಲ ಆಗಿ ನಾನು ಒಳ್ಳೆ ಮಾರ್ಕ್ಸ್ ಬಂದಿದೆ. ಈಗ ಇಲ್ಲಿ ನಮ್ಮ ಕ್ಲಾಸಲ್ಲಿ ಟಾಪರ್ ಆಗಿದ್ದೇನೆ. ವೀಕ್ಷಕರ ನಮಸ್ಕಾರ. ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ತಮ್ಮನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ಈಗಾಗಲೇ ದ್ವಿತೀಯ PUCಯ ಪರೀಕ್ಷೆಯ ಫಲಿತಾಂಶಗಳು ಪ್ರಕಟಗೊಂಡಿದೆ. ಸೊ ಹೆಚ್ಚಿನ ಪೋಷಕರು ಅಥವಾ ವಿದ್ಯಾರ್ಥಿಗಳು ಮುಂದಕ್ಕೆ ಏನು ಕೋರ್ಸ್ಗಳನ್ನು ಮಾಡಬೇಕು ಎನ್ನುವಂತಹ ನೆಲೆಯಲ್ಲಿ ಬಹಳಷ್ಟು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಸೊ ನಮ್ಮ ದೇಶವನ್ನ ಗಮನಿಸಿದರೆ ನಮ್ಮ ದೇಶವನ್ನು ಯುವಜನರ ದೇಶ ಅಥವಾ ಒಂದು ಯೂತ್ಫುಲ್ ಕಂಟ್ರಿ ಅನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ಆ ಯುವ ಜನತೆಗೆ ಅಥವಾ ವಿದ್ಯೆಯನ್ನ ಪಡೆದು ಹೊರಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಅವರ ವಿದ್ಯೆಗೆ ಪೂರಕವಾದ ಉದ್ಯೋಗ ಸಿಗುತ್ತಾ ಎನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ರೆ ಬಹಳಷ್ಟು ಕಡೆಗಳಲ್ಲಿ ನಮಗೆ ಸಿಗುವಂಥದ್ದು ನಿರಾಶಾದಾಯಕ ಉತ್ತರ. ಯಾವುದೋ ಕೋರ್ಸನ್ನು ಮಾಡಿ ಯಾವುದೋ ಉದ್ಯೋಗವನ್ನು ಮಾಡುವಂತಹ ಪರಿಸ್ಥಿತಿ ಅನೇಕ ಕಡೆಗಳಲ್ಲಿ ಇದೆ ಅನ್ನುವಂಥದ್ದು. ಸೊ ಅಂತಹ ಸಂದರ್ಭದಲ್ಲಿ ಕಲಿತಂತಹ ವಿದ್ಯೆಗೆ ಪೂರಕವಾಗಿ ಅವರು ಆ ಒಂದು ವಿದ್ಯಾಭ್ಯಾಸವನ್ನ ಪೂರ್ಣಗೊಳಿಸುವ ಸಂದರ್ಭದಲ್ಲಿ ಅವರಿಗೆ ಉದ್ಯೋಗವನ್ನ ದೊರಕಿಸಿ ಅವರ ಬಾಳನ್ನೇ ಬದಲಾಯಿಸಬಲ್ಲಂತಹ ಶಿಕ್ಷಣ ಸಂಸ್ಥೆಗಳು ಕೆಲವು ಅನ್ನುವಂಥದ್ದು. ಬಹುಶಃ ಆ ಒಂದು ಸಂಸ್ಥೆಗಳ ಸಾಲಿನಲ್ಲಿ ಕಳೆದ 18 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಆ ಒಂದು ಶಿಕ್ಷಣವನ್ನ ಮುಗಿಸುವ ಮೊದಲೇ ಉದ್ಯೋಗವನ್ನ ದೊರಕಿಸಿ ದೇಶ ವಿದೇಶಗಳಲ್ಲಿ ಅವರಿಗೆ ಉದ್ಯೋಗವನ್ನ ಕಲ್ಪಿಸಿ ಅವರ ಬಾಳನ್ನ ಬೆಳಗಿಸಿದಂತಹ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಅದು MIFSC ಅಂದ್ರೆ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಫೈರ್ ಅಂಡ್ ಸೇಫ್ಟಿ ಇಂಜಿನಿಯರಿಂಗ್, ಈಗ ಮಿನರ್ವಾ ಕಾಲೇಜ್ ಅನ್ನುವಂಥದ್ದು. ಮಂಗಳೂರಿನ ಅಡ್ಯಾರ್ನಲ್ಲಿ ಈಗ ಸುಸಜ್ಜಿತವಾಗಿ ಕ್ಯಾಂಪಸ್ ಅನ್ನ ಹೊಂದಿರುವಂತಹ ಸಂಸ್ಥೆಯಲ್ಲಿ ಮುಖ್ಯವಾಗಿ ಫೈರ್ ಅಂಡ್ ಸೇಫ್ಟಿ ಇಂಜಿನಿಯರಿಂಗ್ ಇರಬಹುದು ಅಥವಾ ಹೆಲ್ತ್ ಅಂಡ್ ಸೇಫ್ಟಿ ಇಂಜಿನಿಯರಿಂಗ್ ಇರಬಹುದು, ಹೆಲ್ತ್ ಅಂಡ್ ಸೇಫ್ಟಿ ಮ್ಯಾನೇಜ್ಮೆಂಟ್ ಇರಬಹುದು, ಅದೇ ರೀತಿ ಏರೋನಾಟಿಕಲ್ ಅಂಡ್ ಮೆರೈನ್ ಸೇಫ್ಟಿ ಇಂಜಿನಿಯರಿಂಗ್ ಇರಬಹುದು, ಅದೇ ರೀತಿ
ಲಾಜಿಸ್ಟಿಕ್ಸ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅದರ ಜೊತೆಗೆ ಈಗ ಇತ್ತೀಚಿನ ಅಪ್ಡೇಷನ್ ಅಥವಾ ಮುಂದಕ್ಕೆ ಬಹಳಷ್ಟು ಒಂದು ಅವಕಾಶಗಳಿರುವಂತಹ ಕ್ಷೇತ್ರ ಎಐ ಟೆಕ್ನಾಲಜಿ. ಈ ಎಲ್ಲ ಕ್ಷೇತ್ರಗಳಲ್ಲಿ ಪೂರಕವಾದ ಕೋರ್ಸ್ಗಳನ್ನು ಒದಗಿಸಿಕೊಂಡು ಬರ್ತಾ ಇರುವಂತಹ ಸಂಸ್ಥೆ ಈಗ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಅಂದ್ರೆ ಮುಖ್ಯವಾಗಿ ಪುತ್ತೂರು ಇರ್ಬೋದು, ಸುಳ್ಯ ಇರ್ಬೋದು, ಕಡಬ ತಾಲೂಕಿನ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಕರ್ನಾಟಕ ಕೇರಳ ಗಡಿಭಾಗದ ವಿದ್ಯಾರ್ಥಿಗಳಿಗೆ ಕೂಡ ವರದಾನ ಆಗಬೇಕು ಎನ್ನುವಂತಹ ನೆಲೆಯಲ್ಲಿ ಈ ಎಲ್ಲ ಕೋರ್ಸ್ಗಳನ್ನ ಪುತ್ತೂರಿನಲ್ಲಿ ಆರಂಭಿಸ್ತಾ ಇದೆ. ಕಳೆದ 18 ವರ್ಷಗಳಿಂದ ಪುತ್ತೂರಿನ ಪೋಷಕರು ವಿದ್ಯಾರ್ಥಿಗಳ ಮನೆ ಮಾತಾಗಿರುವಂತಹ ಸಂಸ್ಥೆ ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿ ಈ ಎಲ್ಲ ಕೋರ್ಸ್ಗಳು ಆರಂಭ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಆ ನೆಲೆಯಲ್ಲಿ ಒಂದಷ್ಟು ವಿಶೇಷವಾದ ಮಾಹಿತಿಗಳನ್ನು ಹಂಚಿಕೊಳ್ಬೇಕು ಅಂದ್ರೆ ಈ ಕೋರ್ಸ್ಗಳ ಒಂದು ಅವಧಿ ಎಷ್ಟಾಗಿರುತ್ತೆ, ಇದರ ಇಂಪಾರ್ಟೆನ್ಸ್ ಏನು, ಅಥವಾ ಇಲ್ಲಿ ಈ ಒಂದು ಕೋರ್ಸ್ಗಳನ್ನು ಮಾಡಿದಂತಹ ನಂತರ ಎಲ್ಲೆಲ್ಲಿ ಕೆಲಸಗಳು ಸಿಗುತ್ತೆ, ಯಾವೆಲ್ಲ ಕ್ಷೇತ್ರಗಳಲ್ಲಿ ಬೇಡಿಕೆ ಇರುತ್ತೆ, ಜೊತೆಗೆ ಇಲ್ಲಿ ಸಿಗುವಂತಹ ಪ್ರಮಾಣ ಪತ್ರಗಳ ಒಂದು ವಿಶೇಷತೆ ಏನು, ಅವುಗಳ ಒಂದು ಮೌಲ್ಯ ಎಷ್ಟೆಷ್ಟಿದೆ ಎಲ್ಲವನ್ನು ಕೂಡ ನಾವು ಮಾತನಾಡಬೇಕು. ಸೊ ಆ ನೆಲೆಯಲ್ಲಿ ಬಹುಶಃ ಈ ಒಂದು ಸಂಸ್ಥೆಯನ್ನ 18 ವರ್ಷಗಳ ಹಿಂದೆ ಆರಂಭ ಮಾಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನ ದೊರಕಿಸಿಕೊಟ್ಟಂತಹ MIFSC ಮಿನರ್ವಾ ಕಾಲೇಜಿನ ಅಧ್ಯಕ್ಷರಾಗಿರುವಂತಹ ವಿನೋದ್ ಜಾನ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಂದ ವಿಸ್ತೃತವಾದ ಮಾಹಿತಿಗಳನ್ನು ಪಡೆದುಕೊಳ್ತಾ ಹೋಗೋಣ, ಎಲ್ಲವನ್ನು ಕೂಡ ಮಾತನಾಡೋಣ ಅಂತ ಹೇಳ್ತಾ ವಿನೋದ್ ಜಾನ್ ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್ ನಮಸ್ತೆ. 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 ಬಹುಶಃ ಈಗ ನೀವು ಹೇಳಿದ ಪ್ರಕಾರ ಸೊ ಎಕ್ಸಾಮ್ಸ್ ಎಲ್ಲ ಮುಗಿಸಿ ವಿದ್ಯಾರ್ಥಿಗಳೆಲ್ಲೂ ಫಲಿತಾಂಶಗಳು ಇತ್ತೀಚೆಗೆ ಬಂದು ಮುಂದೆ ಏನು ವಾಟ್ ನೆಕ್ಸ್ಟ್ ಅನ್ನುವಂತ ಒಂದು ಕುತೂಹಲದಿಂದ ಹುಡುಕಾಡ್ತಿರುವಂತ ಒಂದು ಸಂದರ್ಭ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಈ MIFSC ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಫೈರ್ ಅಂಡ್ ಸೇಫ್ಟಿ ಇಂಜಿನಿಯರಿಂಗ್, ಮಿನರ್ವಾ ಕಾಲೇಜ್ ಮತ್ತು ಅಂಗಸಂಸ್ಥೆಗಳಾದ ಮಿನರ್ವಾ ಎಜುಕೇಶನ್ ಚಾರಿಟಬಲ್ ಟ್ರಸ್ಟ್ ದೇಶ ವಿದೇಶಗಳಲ್ಲಿ ಉದ್ಯೋಗ ವಿದ್ಯಾರ್ಥಿಗಳಿಗೆ ಕಲಿತ ತಕ್ಷಣ ಉದ್ಯೋಗ ನೀಡುವಂತಹ ಪ್ರೊಫೆಷನಲ್ ಕೋರ್ಸಸ್, ಅಂದರೆ ಮಾರ್ಕೆಟಲ್ಲಿ ಹ್ಯೂಜ್ ಡಿಮ್ಯಾಂಡ್ ಇರುವಂಥ ಪ್ರೊಫೆಷನಲ್ ಕೋರ್ಸಸ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಒಂದು ಪರಿಚಯ ನೀಡಲು ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ ನಮ್ಮ ಜೊತೆ ಕೈ ಜೋಡಿಸಿದೆ. ಈ ಒಂದು ಪ್ರಾಸೆಸ್ಸಲ್ಲಿ ಸುದ್ದಿ ಬಿಡುಗಡೆ ಟೀಮ್ ಬಂದು ನಮ್ಮ ಈ ಒಂದು ಮಾಹಿತಿಗಳನ್ನು ವಿದ್ಯಾರ್ಥಿಗಳಿಗೆ ನೀಡುವುದರಲ್ಲಿ ನಾವು ನಮ್ಮ ಸಂಸ್ಥೆಯ ಪರವಾಗಿ ಸುದ್ದಿಯ ಟೀಮ್ ಮತ್ತು ಪ್ರಗತಿ ಸ್ಟಡಿ ಸೆಂಟರನ್ನು ನಾವು ತುಂಬ ಸ್ವಾಗತಿಸ್ತಾ ಇದ್ದೇವೆ ಮತ್ತು ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, 18 ವರ್ಷಗಳ ಜರ್ನಿ ಇದು. ಬಹುಶಃ ಈಗಾಗಲೇ ತಾವು ಹೇಳಿದ ಹಾಗೆ ಇದು ಅತ್ಯಂತ ಅವಶ್ಯಕತೆ ಇರುವ, ಅಂದ್ರೆ ಅತ್ಯಂತ ಡಿಮಾಂಡ್ ಇರುವ ಕ್ಷೇತ್ರ. ಅಂದ್ರೆ ಬಹುಶಃ ನಾವು ಉದ್ಯೋಗವನ್ನು ಗಮನಿಸಿದ್ರೆ ಹೆಚ್ಚಿನವರು ವಿದ್ಯಾರ್ಥಿಗಳು ಉದ್ಯೋಗವನ್ನು ಅರಸಿಕೊಂಡು ಹೋಗ್ತಾರೆ, ಆದ್ರೆ ಈ ಒಂದು ಕ್ಷೇತ್ರ ಅಭ್ಯರ್ಥಿಗಳನ್ನ ಅರಸಿಕೊಂಡು ಇರುತ್ತೆ ಅಂದ್ರೆ ಅಷ್ಟು ಡಿಮಾಂಡ್ ಇದೆ, ಅಷ್ಟು ಒಂದು ನಿರೀಕ್ಷೆಗಳಿದೆ ಅನ್ನುವಂಥದ್ದು ಈ ಕ್ಷೇತ್ರದಲ್ಲಿ. ಸೊ ಈ ಒಂದು 18 ವರ್ಷಗಳಿಂದ MIFSC, ಸೊ ಈಗ ಮಿನರ್ವಾ ಹೀಗೆ ಒಂದು ಸೇವೆ ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ ಸರ್. ಸೊ ಈ ಒಂದು ಸಂಸ್ಥೆಯ ಬಗ್ಗೆ ಹೇಳೋದಿದ್ರೆ ಸ್ವಲ್ಪ. ಸೊ ಇಲ್ಲಿ ನಾವು ಆಕ್ಚುಲಿ SSLC PUC ಡಿಗ್ರಿ ಆರ್ ಡಿಪ್ಲೊಮಾ ITI ಆದಂಥ ವಿದ್ಯಾರ್ಥಿಗಳಿಗೆ ವಿವಿಧ ಕ್ಷೇತ್ರಗಳಲ್ಲಿ, ಸೊ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಡಿಪ್ಲೊಮಾ ಕೋರ್ಸ್ ಇದೆ, ಅಡ್ವಾನ್ಸ್ ಡಿಪ್ಲೊಮಾ ಕೋರ್ಸ್ ಇದೆ, ಇಟ್ ಮೇ ಬಿ PG ಡಿಪ್ಲೊಮಾ ಇರ್ಬೋದು, ಮ್ಯಾಂಗ್ಳೂರ್ ಯೂನಿವರ್ಸಿಟಿಯ BCom ಪ್ರೋಗ್ರಾಮ್, ಸೊ BCom ಬಿಸ್ನೆಸ್ ಡೇಟಾ ಅನಾಲಿಟಿಕ್ಸ್, ಹಾಗೆ BBA ಆಕ್ಯುಪೇಷನಲ್ ಹೆಲ್ತ್ ಅಂಡ್ ಸೇಫ್ಟಿ, ಸೊ ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮ್ಸ್, MHM DHM ಪ್ರೋಗ್ರಾಮ್ಗಳನ್ನು ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯದು ಒಂದು ಮೇಜರ್ ಕನ್ಸರ್ನ್ ಅಂದರೆ ಪ್ಲೇಸ್ಮೆಂಟ್ಸ್. ಸೊ ವಿದ್ಯಾರ್ಥಿಗಳು ಯಾವ ಕೋರ್ಸನ್ನು ಆರಿಸಿಕೊಂಡು ಅವರು ಕಲಿತಾರೆ ಅವರಿಗೆ ಉದ್ಯೋಗದ ಒಂದು ಅಶ್ಯೂರೆನ್ಸ್, ಅವ್ರನ್ನು ಇಂಡಸ್ಟ್ರಿಯಲ್ ರಿಕ್ವೈರ್ಮೆಂಟ್ ಬೇಸಿಸ್ ಅಲ್ಲಿ ಈಗ ನಾವು ಫೋಕಸ್ ಮಾಡ್ತಿರೋ ಒಂದು ಕ್ಷೇತ್ರ ಅನ್ನುವಂಥದ್ದು ಫೈರ್ ಅಂಡ್ ಸೇಫ್ಟಿ, ಹೆಲ್ತ್ ಅಂಡ್ ಸೇಫ್ಟಿ, ನೀವು ಆಗಲೇ ಹೇಳಿದ್ದೀರಾ, ಇಟ್ ಮೇ ಬಿ ಏರೋನಾಟಿಕಲ್ ಅಂಡ್ ಮರೈನ್ ಸೇಫ್ಟಿ. ಹಾಗೆ ಇನ್ನೊಂದು ಕ್ಷೇತ್ರ ನಾವು ಈಗ ಪ್ರಸ್ತುತ ಮಾರ್ಕೆಟಲ್ಲಿ ಹ್ಯೂಜ್ ಡಿಮ್ಯಾಂಡ್ ಇರುವಂಥದ್ದು ಲಾಜಿಸ್ಟಿಕ್ಸ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಸೊ ಅಲ್ಲಿ ಹಲವಾರು ಡಿಪ್ಲೊಮಾ ಇರ್ಬೋದು, PG ಇರ್ಬೋದು, ಮಾಸ್ಟರ್ಸ್ ಡಿಗ್ರಿ ಇರ್ಬೋದು, ಆ ಕೋರ್ಸನ್ನು ಕಲಿಯೋ ಮಕ್ಕಳಿಗೆ ಅವರು ಆ ಸೆಕ್ಟರಲ್ಲಿ ಎಲಿಜಿಬಲ್ ಆಗಿ ಉದ್ಯೋಗ ಸಿಗುವಂಥ ಒಂದು ಪ್ರಿಪ್ರೇಷನ್ ಅಲ್ಲಿ ತನಕ ಅವರು ರೀಚ್ ಆಗಬೇಕು. ಆ ಮೌಲ್ಡಿಂಗ್ ಪ್ರಾಸೆಸ್ ನಮ್ಮ ಸಂಸ್ಥೆಯಲ್ಲಿ ತುಂಬಾ ಎಕ್ಸ್ಕ್ಲೂಸಿವ್ ಆಗಿ ನಡೆಯುತ್ತಾ ಇದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಇಮಿಡಿಯೇಟ್ ಜಾಬ್ ಸಿಗ್ತಾ ಇದೆ.
ಸೊ ಈಗ ನೋಡಿ ಅದ್ರ ಜೊತೆಗೆ ನಾವು ಇಂಟ್ರೊಡ್ಯೂಸ್ ಮಾಡಿದಂತ ಇನ್ನೊಂದು ಪ್ರೋಗ್ರಾಮ್ ಅಂತ ಹೇಳಿದ್ರೆ, ಈಗ ನಿಮ್ಗೆ ಗೊತ್ತು ಐ ಟಿಯಲ್ಲಿ ಎಲ್ಲರೂ IT ಅಂದ ತಕ್ಷಣ IT ಗೆ ಅದ್ರ ಹಿಂದೆನೆ ಓಡಾಡ್ತಿರುವಂತ ಒಂದು ಇದು ಅಲ್ಲಿ ಈಗ ನೀವು ನೋಡಿರ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆ ಪ್ರೋಗ್ರಾಮ್ ಅನ್ನು ನಾವು ಇಂಟ್ರೊಡ್ಯೂಸ್ ಮಾಡಿ ಅದರಲ್ಲಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಡಿಪ್ಲೊಮಾ ಪ್ರೋಗ್ರಾಮ್ಸ್ ಅನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀವಿ. ಸೊ ಯಾವುದೇ ಪ್ರೋಗ್ರಾಮ್ ಇರಲಿ, ಅಲ್ಟಿಮೇಟ್ ಇಂಟೆನ್ಷನ್ ನಮ್ಮ ಈ ಒಂದು ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಅವರಿಗೆ ಉದ್ಯೋಗ ಲಭಿಸಬೇಕು ಅನ್ನೋಂಥದ್ದು, ಅದೊಂದು ಟಾರ್ಗೆಟ್ ಅನ್ನು ನಮ್ಮ ಅಕಾಡೆಮಿಕ್ ಟೀಚಿಂಗ್ ಹೆಡ್ ರೈಟ್ ಫ್ರಮ್ ಪ್ರಿನ್ಸಿಪಲ್ ಇಂದ ಹೋಲ್ ಬ್ರಾಂಚ್ಗಳಲ್ಲೂ ಅದನ್ನು ಫಾಲೋ ಮಾಡ್ತಾ ಇದ್ವಿ. ಸೊ ಹಾಗಾಗಿ ನಾವು ಇಲ್ಲಿ ತನಕ ಕಳೆದ 18 ವರ್ಷಗಳಿಂದ 21,000ಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳಿಗೆ ಈ ವಿವಿಧ ಕ್ಷೇತ್ರಗಳಲ್ಲಿ ಉದ್ಯೋಗ ನೀಡಲಿಕ್ಕೆ ನಮ್ಮ ಸಂಸ್ಥೆಯಿಂದ ಸಾಧ್ಯವಾಗಿದೆ ಅಂತ ಹೇಳ್ಬೋದು. ಎಸ್, ಅಂದ್ರೆ ಸಂಸ್ಥೆಯಿಂದ ಹೊರಗಡೆ ಬರುವಂತಹ ವಿದ್ಯಾರ್ಥಿಗಳು ಟೋಟಲ್ ಆಗಿ ಸ್ಕಿಲ್ಫುಲ್ ಆಗಿರ್ತಾರೆ. ಸೊ ಇಮಿಡಿಯೇಟ್ ಅವರಿಗೆ ಆ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಗೆ ಅವರನ್ನ ನೀವು ಕಳಿಸಿಕೊಡ್ತೀರಿ. ಪ್ರಿಪೇರ್ ಮಾಡಿ ಆ ಒಂದು ಹೋಲ್ ಪ್ರಾಸೆಸ್ ಅಲ್ಲಿ ಇಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಬರುತ್ತೆ. ಸೊ ನಮ್ಮ ಮಂಗಳೂರಿನ ಅಡ್ಯಾರ್ನಲ್ಲಿರುವ ಕ್ಯಾಂಪಸ್ ಅಲ್ಲಿ ಸೊ ಸ್ಟೂಡೆಂಟ್ಸ್ ಗೆ ಅವರು ಒನ್ಸ್ ಇಫ್ ದೇ ಗೆಟ್ ಇನ್ ಟು ದಿ ಕ್ಯಾಂಪಸ್, ಸೊ ವಿ ಸಿ ದಟ್ ಅಲ್ಲಿ ಒಂದು ಇನಿಷಿಯಲ್ ಸ್ಕ್ರೀನಿಂಗ್ ಪ್ರಾಸೆಸ್ ಇರುತ್ತೆ. ಆ ಪ್ರಾಸೆಸ್ ಬೇಸ್ ಅಲ್ಲಿ ಸೊ ಆ ವಿದ್ಯಾರ್ಥಿಗಳಿಗೆ ಯಾವ ಹಂತದಲ್ಲಿ ಅವರಿಗೆ ತರಬೇತಿ ನೀಡಬೇಕು ಅದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ತೀವಿ. ಸೊ ಅಲ್ಲಿ ಈಗ ನಮಗೆ ಅಕಾಡೆಮಿಕ್ ಪ್ರಾಸೆಸ್ ಬರೋದು ಬೋರ್ಡ್ ಆಫ್ ಸ್ಟಡೀಸ್. ಈಗ ನಾನು ಆಗ್ಲೇ ಹೇಳಿದಾಗೆ ಮಂಗಳೂರು ಯೂನಿವರ್ಸಿಟಿ ಕೋರ್ಸಸ್ ಅದರ ಅಂಡರ್ಲಿ ಬೋರ್ಡ್ ಆಫ್ ಸ್ಟಡೀಸ್ ಇರುತ್ತೆ. ಅವರು ಫ್ರೇಮ್ ಮಾಡಿದಂತ ಸಿಲೆಬಸ್ ಅನ್ನು ನಾವು ನಮ್ಮ ಎಕ್ಸ್ಪರ್ಟ್ ಫ್ಯಾಕಲ್ಟೀಸ್ ಜೊತೆಗೆ ಅವರು ಅದಕ್ಕೆ ಬೇಕಾದಂತ ಪ್ರಾಕ್ಟಿಕಲ್ ಟ್ರೈನಿಂಗ್ ಮೆಥಡಾಲಜಿ. ಸೊ ಆ ಸ್ಟೂಡೆಂಟ್ಸ್ ಈಗ ಈ ಕೋರ್ಸ್ ಫೀಲ್ಡ್, ಈಗ ಲಾಜಿಸ್ಟಿಕ್ಸ್ ಇರ್ಬೋದು ಅಥವಾ ನಮ್ಮ ಫೈರ್ ಅಂಡ್ ಸೇಫ್ಟಿ ಇರ್ಬೋದು, ಸೊ ಆ ಸೆಕ್ಟರ್ಗಳಲ್ಲಿ ಅವನು ಅಲ್ಲಿ ಹೋದ ತಕ್ಷಣ ಯಾವ ತರಹದ ಸಿಚುವೇಶನ್ಸ್ ಅನ್ನು ಅವನು ಫೇಸ್ ಮಾಡ್ತಾನೆ ಅದನ್ನ ನಾವಿಲ್ಲಿ ಪ್ರಾಕ್ಟಿಕಲಿ ಅವನಿಗೆ ಎಕ್ಸ್ಪೋಸ್ ಮಾಡಿ ಅವನಿಗೆ ಅದನ್ನು ಕ್ಲಿಯರ್ ಆಗಿ ಅದನ್ನು ಫೇಸ್ ಮಾಡುವಂತ ಒಂದು ಟ್ರೈನಿಂಗ್ ಅನ್ನು ಮೆಥಡ್ ಇನ್ಕ್ಲೂಡ್ ಮಾಡಿದ್ದೇವೆ. ಓಕೆ, ಸೊ ಅದು ಪ್ರಾಕ್ಟಿಕಲ್ ಆಗಿ ಅವರಿಗೆ ಸಿಗುವಂತ ನಾಲೆಜ್ ಅವರಿಗೆ ನೆಕ್ಸ್ಟ್ ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಅಂದ್ರೆ ಉದ್ಯೋಗ ಅವಕಾಶಗಳನ್ನ ಹೇಳ್ತಾ ಇದ್ರಿ ಸರ್. ಅಂದ್ರೆ ಈಗ ಹೆಚ್ಚಿನದಾಗಿ ಎಲ್ಲಿ ಇವರಿಗೆ ಉದ್ಯೋಗ ಅವಕಾಶಗಳು ಸಿಗುವಂಥದ್ದು? ಅಂದ್ರೆ ನಾವು ಕೇಳಿದ ಹಾಗೆ ಎಲ್ಲರೂ ಕೂಡ ಹೆಚ್ಚಿನವರು ವಿದೇಶದಲ್ಲೇ ಒಂದು ಉದ್ಯೋಗವನ್ನ ಪಡೆದುಕೊಂಡಿದ್ದಾರೆ ಅನ್ನುವಂಥ. ಸೊ ಎಲ್ಲಿ ಸ್ಕೋಪ್ ಜಾಸ್ತಿ ಇದೆ ಅಂತ ನೋಡಿ, ಪ್ರೊಫೆಷನಲ್ ಸೆಕ್ಟರ್ ಈಗ ವಿದ್ಯಾರ್ಥಿಗಳಿಗೆ ತಾವು ಹೇಳಿದಾಗೆ ತಮ್ಮ ಪಾಯಿಂಟಿಗೆ ನಾನು ಬರ್ತೇನೆ. ಅದಕ್ಕಿಂತ ಮೊದಲು ಇಲ್ಲಿ ವಿದ್ಯಾರ್ಥಿಗಳು ಆರ್ ಮೇ ಬಿ ಪೋಷಕರು ಈಗ ಈ ಹಂತದಲ್ಲಿ PUC ಎಕ್ಸಾಮ್ಸ್ ಕಳೆದಿರ್ಬೋದು ಅಥವಾ ಡಿಗ್ರಿ ಆಗಿರ್ಬೋದು ಅವ್ರ ಡಿಪ್ಲೊಮಾದಿಂದ ಹೊರಗೆ ಬಂದು ಅವರಿಗೆ ಒಂದು ಜಾಬ್ ಓರಿಯೆಂಟೆಡ್ ಅಥವಾ ಜಾಬಿಗೆ ಸೇರಬೇಕು ಅನ್ನೋಂಥ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ತಗೊಳ್ಬೇಕಾದಂಥ ಒಂದು 2-3 ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂತ ಹೇಳಿದ್ರೆ ಸೊ ಇಲ್ಲಿ ಸೊ ಪ್ರೊಫೆಷನಲ್ ಕೋರ್ಸಸ್ ಅಥವಾ ಫೀಲ್ಡ್ಗೆ ಬಂದಾಗ ನಮಗೆ ನಾವು ಮಾರ್ಕೆಟಲ್ಲಿ ನೋಡಿರ್ಬೋದು ಅಥವಾ ನಮಗೆ ಹಲವಾರು ಅಪರ್ಚುನಿಟೀಸ್ ನಮ್ಮ ಮುಂದೆ ಇದೆ. ಈಗ ನೀವೊಂದು ಡೈಲಿ ನ್ಯೂಸ್ ಪೇಪರ್ ತಗೊಂಡು ನೋಡಿದರೆ ಅದರಲ್ಲಿ ಹಲವಾರು ಇನ್ಸ್ಟಿಟ್ಯೂಷನ್ಸ್ಗಳ ಆ್ಯಡ್ಸ್ ಇರುತ್ತೆ. ಆರ್ ಮೇ ಬಿ ನಾವು ಮೇ ಬಿ ಕಾಲೇಜ್ ಕ್ಯಾಂಪಸ್ಗಳನ್ನು ನೋಡಿರ್ಬೋದು. ಅಲ್ಲಿ ಇಲ್ಲಿ ಸ್ಟೂಡೆಂಟ್ಸ್ ಅವರಿಗೆ ಯಾವ ಒಂದು ಕೋರ್ಸನ್ನು ಫೀಲ್ಡನ್ನು ಸೆಲೆಕ್ಟ್ ಮಾಡೋದು ಅನ್ನೋಂಥದ್ದು ಒಂದನೇ ಪಾಯಿಂಟ್. ಆ ಫೀಲ್ಡಲ್ಲಿ ಅದೆಷ್ಟು ಉದ್ಯೋಗಾವಕಾಶಗಳು ಇದೆ, ಪ್ರಸ್ತುತ ಇದೆ, ಮತ್ತು ಆ ಕೋರ್ಸ್ ಅದಕ್ಕೆ ಫ್ಯೂಚರಲ್ಲಿ ಅದೆಷ್ಟು ಅಪರ್ಚುನಿಟೀಸು ಅಬ್ರಾಡಲ್ಲಿ ನೀವು ಹೇಳಿದಾಗೆ ಉದ್ಯೋಗಾವಕಾಶಗಳು ಇದೆಯಾ ಅನ್ನುವಂಥದ್ದನ್ನು ವಿಚಾರವನ್ನು ನಾವು ಆ ಸಂಸ್ಥೆಗೆ ನೇರ ಭೇಟಿ ನೀಡಿ ನಾವು ಆ ಸೆಕ್ಟರ್ ಬಗ್ಗೆ ಕಲಿಬೇಕು. ಇಲ್ಲಿ ಏನಾಗುತ್ತೆ, ಹಲವಾರು ಪೋಷಕರು ಓಕೆ ಸೊ ಮಗ PUC ಕಲಿತು ಹೊರಗೆ ಬಂದ ತಕ್ಷಣ ಅವನನ್ನು ಓಕೆ ನೀನು ಹೋಗಿ ಅದನ್ನು ನೋಡಿ ಬಾ ಅಥವಾ ನೀನು ಹೋಗಿ ಅದನ್ನು ಕೋರ್ಸಿಗೆ ಜಾಯ್ನ್ ಆಗು. ಹಾಗೆ ಅಲ್ಲ, ಇಲ್ಲಿ ಪೋಷಕರು ವಿದ್ಯಾರ್ಥಿಗಳನ್ನು ಅವರ ತಮ್ಮ ಮಕ್ಕಳನ್ನು ಗೈಡ್ ಮಾಡಬೇಕು. ಗೈಡ್ ಮಾಡಿ ಆ ಸಂಸ್ಥೆಯಲ್ಲಿ ಆ ಕೋರ್ಸಿನ ಬಗ್ಗೆ ಕ್ಲಾರಿಟಿ ಅಥವಾ ಮಾಹಿತಿಯನ್ನು ಅವರು ತಿಳ್ಕೊಂಡು ಅವರಿಗಿರುವ ನಾಲೆಜ್ ಬೇಸಲ್ಲಿ ತಿಳ್ಕೊಂಡು ಅದನ್ನು ಚೂಸ್ ಮಾಡೋದು ನಂಬರ್ 1. ಮತ್ತು ನಂಬರ್ 2, ಸೊ ಅವರು ವಿದ್ಯಾರ್ಥಿಗಳು ಕಲೀಲಿಕ್ಕೆ ಚೂಸ್ ಮಾಡಿದಂಥ ಇನ್ಸ್ಟಿಟ್ಯೂಷನ್, ಆ ಇನ್ಸ್ಟಿಟ್ಯೂಷನ್ ವಿದ್ಯಾಸಂಸ್ಥೆಯ ಬ್ಯಾಕ್ಗ್ರೌಂಡ್ ಏನು, ಆ ಸಂಸ್ಥೆಗೆ ಯಾವ ಯೂನಿವರ್ಸಿಟಿಗಳಿಂದ ಅಥವಾ ಯಾವ ರೆಕಗ್ನೇಷನ್ ಬಾಡಿಯಿಂದ ಅಫಿಲಿಯೇಷನ್ ಇದೆ, ಮಾನ್ಯತೆ ಇದೆ. ಹೀಗಾಗಿದೆ. ಸೊ ಹಲವಾರು ಸಂಸ್ಥೆಗಳು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು ಇಲ್ಲಿ ಕೋರ್ಸ್ಗಳನ್ನು ಕೊಟ್ಟು ಟ್ರೈನಿಂಗ್ ಕೊಡ್ತಾರೆ, ಸರ್ಟಿಫಿಕೇಟ್ ನೀಡ್ತಾರೆ. ಬಟ್ ಅಲ್ಟಿಮೇಟ್ ವಿದ್ಯಾರ್ಥಿಗಳಿಗೆ ಆ ಸರ್ಟಿಫಿಕೇಟ್
ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ನಾವು. ಹೌದು ಹೌದು. ಸೊ ಆ ಬೇಸಲ್ಲಿ ಅವನ ಜಾಬ್ ಸಿಗೋದು ಕಲಿತ ಯಾವುದೇ ವಿದ್ಯಾರ್ಥಿಗಳಿಗೆ ಜಾಬ್ ಸಿಗುತ್ತೆ. ಬಟ್ ಫರ್ದರ್ ಅವನಿಗೆ ಜಾಬ್ ಹೈಯರ್ ಪೊಸಿಷನ್ಸ್ ಆರ್ ಮೇ ಬಿ ಅವನಿಗೆ ಅಬ್ರಾಡ್ ಅಲ್ಲಿ ಗ್ರೋತ್ ಸಿಗುವಾಗ ಸರ್ಟಿಫಿಕೇಟ್ ವೆರಿಫಿಕೇಶನ್ ಪ್ರಾಸೆಸ್ ಬರುತ್ತೆ. ಹೌದು. ಆ ಟೈಮಲ್ಲಿ ಆ ಎಕ್ಸಿಸ್ಟಿಂಗ್ ಇನ್ಸ್ಟಿಟ್ಯೂಷನ್ಸ್ ಇರೋದೊಂದು ಇಂಪಾರ್ಟೆಂಟ್. ಅದ್ರ ಜೊತೆಗೆ ಆ ಕನೆಕ್ಟೆಡ್ ಯೂನಿವರ್ಸಿಟಿ ಇದ್ದರೆ ಸೊ ಸರ್ಟಿಫಿಕೇಟ್ ಇಮಿಡಿಯೇಟ್ ಆಗಿ ವೆರಿಫಿಕೇಶನ್ ನಡೆಯುತ್ತೆ. ಅವರಿಗೆ ಫ್ಯೂಚರಲ್ಲಿ ಯಾವುದೇ ಪ್ರಾಬ್ಲಮ್ಗಳು ಇರೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಆ ಒಂದು ಫೋಕಸ್ಡ್ ಈಗ ಇನ್ಸ್ಟಿಟ್ಯೂಷನ್ನಲ್ಲಿ ಕಲಿಯೋದಕ್ಕಿಂತ ಮೊದಲು ಆ ಇನ್ಸ್ಟಿಟ್ಯೂಷನ್ನ ರೆಕಗ್ನೇಷನ್ ಬಾಡಿ ಅಥವಾ ಯೂನಿವರ್ಸಿಟಿಗಳಿರ್ಬೋದು. ಈಗ MIFSC ಅಥವಾ ನಮ್ಮ ಮಿನರ್ವಾ ಕಾಲೇಜ್ ತಗೊಂಡ್ರೆ ನಮಗೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ NSTC ಇದೆ, ರೆಕಗ್ನೇಷನ್ ಇದೆ. ಸೊ ಹಾಗೆ ಸ್ಟೇಟ್ ಕೌನ್ಸಿಲ್ ಅದರ್ ಒಂದು ರೆಕಗ್ನೇಷನ್ಸ್ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದೀವಿ ಮಕ್ಕಳಿಗೆ. ಸೊ ಮತ್ತೆ ಅದಕ್ಕಿಂತ ಮೊದಲು ನಾನು ಹೇಳಿದ್ದೀನಿ ನಮಗೆ 2010ರಿಂದ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅಫಿಲಿಯೇಷನ್, ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ ನಾವು ಡಿಪ್ಲೊಮಾ ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ. BBA ಇದೆ, BCom ಪ್ರೋಗ್ರಾಮ್ಗಳನ್ನ ನಾವು ಆಫರ್ ಮಾಡ್ತಾ ಇದ್ದೀವಿ. ಸೊ ಅಲ್ಲದೆ ನಮ್ಮ ಮೈಸೂರು ಶಾಖೆ ಬಂದು ಮೈಸೂರು ಯೂನಿವರ್ಸಿಟಿಯಿಂದ ಅಫಿಲಿಯೇಷನ್ ತಗೊಂಡು ಅಲ್ಲಿ ಕೋರ್ಸಸ್ ಅನ್ನು ಆಫರ್ ಮಾಡ್ತಾ ಇದ್ದೀವಿ. ಸೊ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಸಿಟಿ ಯೂನಿವರ್ಸಿಟಿಯಿಂದ ಬ್ಯಾಂಗ್ಳೂರ್ ಸಿಟಿ ಬ್ರಾಂಚ್ ಅಲ್ಲಿ ನಾವು ಕೋರ್ಸಸ್ ಡಿಪ್ಲೊಮಾ ಮತ್ತೆ PG ಡಿಪ್ಲೊಮಾ ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ. ಸೊ ಮತ್ತೆ ಹಾಗೆ ನಾನು ಹೇಳಿದ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ ಇಲ್ಲಿ ಇನ್ಸ್ಟಿಟ್ಯೂಷನ್ ಅವರ ಅಕಾಡೆಮಿಕ್ ಸಿಸ್ಟಮ್. ಈಗ ನೋಡಿ ನಮ್ಮ ಈ ಮಂಗಳೂರಿನ ಈ ಕ್ಯಾಂಪಸ್ ನಮ್ಮ ಈ ಒಂದು ಹೋಲ್ ಬಿಲ್ಡಿಂಗ್ ಸ್ಟ್ರಕ್ಚರ್ ನೋಡಿರ್ಬೋದು. ಇಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ತರಬೇತಿಗಳನ್ನು ಕೊಡ್ಲಿಕ್ಕಿರೋ ಎಲ್ಲ ಸೌಕರ್ಯಗಳನ್ನು ನಾವು ಇಲ್ಲಿ ಒದಗಿಸಿದ್ದೇವೆ. ಸೊ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಥಿಯರಿ ಕ್ಲಾಸಸ್ ಬೇಕಾಗುತ್ತೆ. ಆ ಒಂದು ಪ್ರಾಸೆಸ್ ಕಳೆದ ತಕ್ಷಣ ಸೊ ಅವರಿಗೆ ಪ್ರಾಕ್ಟಿಕಲ್ ತರಬೇತಿಯನ್ನು ತುಂಬ ಹೈ ಎಕ್ಸ್ಪೋಸ್ಡ್ ಇಂಪಾರ್ಟೆನ್ಸ್ ಕೊಟ್ಟು ನಾವು ಅದನ್ನು ಕೊಡಲಿಕ್ಕೆ ಅದಕ್ಕೊಂದು ಸ್ಪೆಷಲ್ ಟೀಮನ್ನು ನಾವು ಸೆಟ್ ಮಾಡಿದ್ದೇವೆ. ಸೊ ಅಲ್ಲಿ ಆ ಇನ್ಸ್ಟಿಟ್ಯೂಷನ್ನ ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ಇಲ್ಲಿ ನಾವು ರೈಟ್ ಫ್ರಮ್ ಪ್ರಿನ್ಸಿಪಲ್ ಇಂದ ಹಿಡಿದು ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್ ಇರ್ಬೋದು, ಅವರು PhD ಹೋಲ್ಡರ್ಸ್ ಯೂನಿವರ್ಸಿಟಿ ನಾರ್ಮ್ಸ್ ಪ್ರಕಾರ ರಿಕ್ರೂಟ್ ಆಗಿದ್ದಾರೆ. ಸೊ ಫಾಲೋಡ್ ಬೈ ನಮ್ಮ ಹೆಡ್ HOD ಮುಕಬುಲ್ ಶರೀಫ್ ಅಂತ. ಸೊ ಅವರ ಹೋಲ್ ಟೀಮ್ ಅರೌಂಡ್ 35 years ಆಫ್ ಎಕ್ಸ್ಪೀರಿಯನ್ಸ್ ಅವರಿಗೆ ಈ ಸೆಕ್ಟರ್ ಅಲ್ಲಿದೆ. ಸೊ ಹಾಗಾಗಿ ಈ ನಮ್ಮ ಫ್ಯಾಕಲ್ಟೀಸ್ ಇಷ್ಟು ಎಕ್ಸ್ಪೋಸ್ ಇರುವಂತಹ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿಗಳು ಕಲಿಸಿದ ಈ ಟ್ರೈನಿಂಗ್ ಅನ್ನು ಆ ವಿದ್ಯಾರ್ಥಿಗಳಿಗೆ ಅದಷ್ಟು ಇಂಪಾರ್ಟೆನ್ಸ್ ಆಗಿರುತ್ತೆ. ಅದನ್ನು ನಾವು ಪೇರೆಂಟ್ಸ್ ಆಗಲಿ ವಿದ್ಯಾರ್ಥಿಗಳು ಸೊ ಮೊದಲನೇದಾಗಿ ಕನ್ಸಿಡರ್ ಮಾಡಿ ಅವರು ಮುಂದೆ ಬರಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಓಕೆ. ಸೊ ಅಂದರೆ ಈಗ ಇಲ್ಲಿ MIFSC ಅಲ್ಲಿ ಆಗಲಿ ಅಥವಾ ಈಗ ಅಂದ್ರೆ ಅಂಗಸಂಸ್ಥೆಗಳು ಈಗ ಗ್ರಾಮೀಣ ಭಾಗದಲ್ಲಿ ಕಾರ್ಯಾಚರಿಸುವಂತಹ ಸಂಸ್ಥೆಗಳಲ್ಲಿ ಕೋರ್ಸ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಅವರ ಸರ್ಟಿಫಿಕೇಶನ್ ಅಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಬರುವುದಿಲ್ಲ ಅನ್ನೋದು ಫಸ್ಟ್ ಅಶ್ಯೂರೆನ್ಸ್ ನಾವು ಕೊಡುವಂತ ಅದೊಂದು ಅಶ್ಯೂರೆನ್ಸ್. ನೆಕ್ಸ್ಟ್ಗೆ ಯಾವತ್ತಿದ್ರೂ ಕೂಡ ಅಂದ್ರೆ ಟೋಟಲ್ ಆಗಿ ಅಫಿಲಿಯೇಟ್ ಆಗಿರುವಂತದ್ದು ಆಥರೈಸ್ಡ್ ನಿಮ್ಮದು ಕೋರ್ಸ್ಗಳು ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಅಲ್ಟಿಮೇಟ್ ಬೇಕಾಗಿರೋದು. ಖಂಡಿತ ಅವರು ಕಲಿತು ಆ ಸರ್ಟಿಫಿಕೇಶನ್ ಅವ್ರ ಹತ್ರ ಲೈಫ್ ಲಾಂಗ್ ಇರುತ್ತೆ. ನಿಜ. ಅದಕ್ಕೆ ಅಷ್ಟೊಂದು ವ್ಯಾಲ್ಯೂ ಇರಲೇಬೇಕು. ಅದಕ್ಕೆ ನಾವು ಫಸ್ಟ್ ಪ್ರಿಯಾರಿಟಿ ಕೊಡ್ತಾ ಇದ್ದೀವಿ. ಎಸ್. ಅಂದ್ರೆ ಸಾಮಾನ್ಯವಾಗಿ ಪೋಷಕರಲ್ಲಿ ಮಕ್ಕಳಿಗೆ ಅಷ್ಟೊಂದು ಅರಿವು ಇರುವುದಿಲ್ಲ, ಪೋಷಕರಿಗೆ ಆತಂಕ ಇರುತ್ತೆ. ಇಂಥ ಸಂಸ್ಥೆಗಳ ಸರ್ಟಿಫಿಕೇಶನ್ಗೆ ವ್ಯಾಲ್ಯೂ ಇರುತ್ತಾ, ಎಷ್ಟು ಸಮಯ ಇರುತ್ತೆ, ಹೀಗೆ ಇತ್ಯಾದಿ ಆತಂಕಗಳಿರುತ್ತೆ. ಆದ್ರೆ ಇದು 18 ವರ್ಷಗಳಿಂದ ಈಗ ಅಂತ ಒಂದು ಭರವಸೆಯನ್ನು ಉಳಿಸಿಕೊಂಡು ಬಂದಿದೆ ಅನ್ನುವಂಥದ್ದು. ಹೌದು. ಎಸ್. ಸೊ ಹಾಗೆ ನಾವು ಇತ್ತೀಚೆಗೆ ನಮ್ಮ ಸಂಸ್ಥೆಗೆ ಆ್ಯಡ್ ಆನ್ ಆಗಿರುವಂಥ ಇನ್ನೊಂದು ಕ್ರೆಡಿಬಿಲಿಟಿ ಅಂದರೆ ನಾವು ನಾನು ಆಗಲೇ ಹೇಳಿದಾಗೆ ಸರ್ಟಿಫಿಕೇಶನ್ ಮತ್ತು ಈ ರೆಕಗ್ನೇಷನ್ ಪ್ರೊಸೆಸ್ಸಿಗೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಇತ್ತೀಚೆಗೆ ನಾವು ಕರ್ನಾಟಕ ಗೌರ್ಮೆಂಟ್ ಪಾಲಿಟೆಕ್ನಿಕ್ KPT ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದೀವಿ. ನಮ್ಮಲ್ಲಿ ಈ ಟ್ರೈನಿಂಗ್ ಪ್ರೊಸೆಸ್ಸಿಗೆ ಜಾಯ್ನ್ ಆಗ್ತಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಇದರ್ ಇಟ್ ಮೇ ಬಿ ಫೈರ್ ಆ್ಯಂಡ್ ಸೇಫ್ಟಿ, ಹೆಲ್ತ್ ಆ್ಯಂಡ್ ಸೇಫ್ಟಿ, ಏರೋನಾಟಿಕಲ್ ಆ್ಯಂಡ್ ಮರೈನ್ ಸೇಫ್ಟಿ ಫೀಲ್ಡ್ ಇರ್ಬೋದು, ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಫೀಲ್ಡ್ ಅಲ್ಲಾದರೂ, AI ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಕ್ಟರಲ್ಲಿ ಈ ಕೋರ್ಸಿಗೆ ಜಾಯ್ನ್ ಆಗೋ ವಿದ್ಯಾರ್ಥಿಗಳಿಗೆ KPT ಕ್ಯಾಂಪಸ್ನಲ್ಲಿ ನಾವು ಉಚಿತ ಟ್ರೈನಿಂಗ್ ಅನ್ನು ಕೊಡ್ತೀವಿ. ಅಫ್ಕೋರ್ಸ್ ಉಚಿತ ಅಂತೇಳಿ ನಾವು ವಿದ್ಯಾರ್ಥಿಗಳಿಗೆ ಅದೊಂದು ಸ್ಪೆಷಲ್ ಆಫರ್ ಆಗಿ ಕೊಡ್ತಾ ಇದ್ದೀವಿ. ಅಂದರೆ ವಿದ್ಯಾರ್ಥಿಗಳು ಆ ಕ್ಯಾಂಪಸ್ನಲ್ಲಿ ರಿಯಲ್ ಟೆಕ್ನಿಕಲ್ ನಾಲೆಡ್ಜ್ ಅವರಿಗೆ ಅಕ್ವೈರ್ ಮಾಡುವಂಥ ಒಂದು ಅಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡಿದ್ದೀವಿ. ಸೊ ಆ ಬೇಸಲ್ಲಿ ಆ ಒಂದು ಸರ್ಟಿಫಿಕೇಶನ್ KPTಯ CC ಟೆಕ್ ವಿಭಾಗದಿಂದ ವಿದ್ಯಾರ್ಥಿಗಳಿಗೆ ಲಭಿಸುವಂತಹ ಒಂದು ಟೆಕ್ನಿಕಲ್ ಬೇಸ್ಡ್ ಸರ್ಟಿಫಿಕೇಶನ್ ಅವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಆರ್ ಮೇ ಬಿ ಯಾವುದೇ ಕಂಪನಿಗಳು
ಒಂದು ಫಸ್ಟ್ ಪ್ರಿಯಾರಿಟಿ ಸಿಗ್ಲಿಕ್ಕೆ ಕೂಡ ಒಂದು ಅವಕಾಶ ಅಂತ ಹೇಳ್ಬೋದು. ಅದನ್ನ ನಾವು ಈ ವರ್ಷದಿಂದ ಇಂಟ್ರೊಡ್ಯೂಸ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಅದನ್ನು ಫಸ್ಟ್ ಪ್ರಿಯಾರಿಟಿ ಕೊಡ್ತಾ ಇದ್ದೇವೆ ನಾವು. ಓಕೆ. ಸೊ ಈಗ ಒಬ್ಬ ಪೇರೆಂಟ್ ಈಗ ಬರ್ತಾರೆ ಸರ್, ಒಬ್ಬ ಪೇರೆಂಟ್ ಒಬ್ಬ ಸ್ಟೂಡೆಂಟ್ ಅಂದರೆ ಹೆಚ್ಚಾಗಿ ಐಡಿಯಾ ಇರೋದಿಲ್ಲ, ಸೊ ನನಗೆ ಒಂದು ಸ್ವಲ್ಪ ತಿಳ್ಕೊಳ್ಬೇಕು ಅನ್ನುವಂಥದ್ದನ್ನು ಬರ್ತಾರೆ. ಸೊ ಅಂಥವರಿಗೆ ನೀವು ಕೊಡುವಂಥ ಇನ್ಫಾರ್ಮೇಷನ್ಗಳು ಹೇಗಿರುತ್ತೆ, ಯಾವುದರೆಲ್ಲದ ಬಗ್ಗೆ, ಅಂದರೆ ಕೋರ್ಸ್ಗಳು, ಈಗ ಶಾರ್ಟ್ ಟರ್ಮ್ ಕೋರ್ಸ್ಗಳು, ಲಾಂಗ್ ಟರ್ಮ್ ಕೋರ್ಸ್ಗಳು, ಹೀಗೆ ಕೋರ್ಸ್ಗಳ ಒಂದು ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳೋದಿಲ್ಲ. ಇಲ್ಲಿ ವಿದ್ಯಾರ್ಥಿಗಳು ಮೊದಲನೇದಾಗಿ ನೀವು ಹೇಳಿದಾಗೆ ಎಲ್ರಿಗೂ ಇದ್ರ ಬಗ್ಗೆ ಒಂದು ಅರಿವು ಇರೋದಿಲ್ಲ. ಹೌದು. ಸೊ ಎಲ್ಲರೂ ಫೈರ್ ಅಂಡ್ ಸೇಫ್ಟಿ ಅಂದ ತಕ್ಷಣ ಇದೇನೋ ಫೈರ್ ಫೈಟಿಂಗ್ ಇರ್ಬೋದು ಅಥವಾ ಬೆಂಕಿ, ಒಂದು ಫಿಯರ್ ಫ್ಯಾಕ್ಟರ್ ಇದೆ. ಬಟ್ ಇದೊಂದು ಆಕ್ಚುಲಿ ಇದು ಫೈರ್ ನಮ್ಮಲ್ಲಿ ನಮ್ಮ ಹೋಲ್ ಕೋರ್ಸ್ ಅಲ್ಲಿ ಅಥವಾ ಪ್ರೋಗ್ರಾಮ್ ಅಲ್ಲಿ ಬರುವಂತ ಕೇವಲ ಒಂದು ಸಬ್ಜೆಕ್ಟ್. ಅದೇ ಇದರಲ್ಲಿ ನಾವು ಹೆಲ್ತ್ ಅಂಡ್ ಸೇಫ್ಟಿ ಆರ್ ಮೇ ಬಿ ಏರೋನಾಟಿಕಲ್ ಅಂಡ್ ಮರೈನ್ ಸೇಫ್ಟಿ, ಇಲ್ಲಿ ನಾವು ನಮ್ಮಲ್ಲಿ ಕಲಿತ ವಿದ್ಯಾರ್ಥಿಗಳು ಅವರು 1 year ಕೋರ್ಸ್, ಡಿಪ್ಲೊಮಾ ಕೋರ್ಸ್, ಇದರ PG ಕೋರ್ಸ್ ಮುಗಿಸಿದ ತಕ್ಷಣ ಅವರು ಹೊರಗೆ ಬರೋದು ಸೇಫ್ಟಿ ಪ್ರೊಫೆಷನಲ್ಸ್ ಆರ್ ಸೇಫ್ಟಿ ಡೆಸಿಗ್ನೇಷನ್ ನೋಡಿ, ಸೇಫ್ಟಿ ಆಫೀಸರ್ಸ್ ಆರ್ ಸೇಫ್ಟಿ ಸೂಪರ್ವೈಸರ್, ಸೇಫ್ಟಿ ಟೆಕ್ನಿಷಿಯನ್ಸ್ ಅಂತ ಡೆಸಿಗ್ನೇಷನ್ಗಳಲ್ಲಿ ವರ್ಕ್ ಮಾಡಲಿಕ್ಕೆ ಅವರು ಪ್ರಿಪೇರ್ ಆಗಿ ಹೊರಗೆ ಬರ್ತಾ ಇರೋದು. ಸೊ ಅವರಿಗೆ ಇಂಡಸ್ಟ್ರಿಗಳಲ್ಲಿ ಆಗ್ತಾ ಇರುವ ಆಗ್ತಾ ಇರುವಂತ ಆಕ್ಸಿಡೆಂಟ್ಸ್ ಹಜಾರ್ಡಸ್ ಸಿಚುವೇಶನ್ಸ್ ಅನ್ನು ಪ್ರಿವೆಂಟ್ ಮಾಡೋದೇ ಇವರ ಡ್ಯೂಟಿ ಆಗಿರ್ತದೆ. ಇವರು ಆಕ್ಸಿಡೆಂಟ್ ಆದ್ಮೇಲೆ ಇವರ ರೋಲ್ ಬರೋದಿಲ್ಲ. ಇವರು ಆಕ್ಚುಲಿ ದಿ ಸೇಫ್ಟಿ ಆಫೀಸರ್ ಇಸ್ ನಥಿಂಗ್ ಬಟ್ ಟು ಪ್ರಿವೆಂಟ್ ದಿ ಆಕ್ಸಿಡೆಂಟ್ ವೆಲ್ ಬಿಫೋರ್ ದಿ ಆಕ್ಸಿಡೆಂಟ್, ವಾಟ್ ಎವರ್ ಇಟ್ ಮೇ ಬಿ ದಿ ಕೇಸ್. ಯಾವುದೇ ಇಂಡಸ್ಟ್ರಿಗಳಲ್ಲಿ ಆರ್ ಮೇ ಬಿ ಇನ್ ಅವನು IT ಸೆಕ್ಟರ್ ಇರ್ಬೋದು, ಮೇ ಬಿ ಎಲ್ಲಿ ಯಾವ ಸೆಕ್ಟರ್ ಅಲ್ಲಿ ಅವನಿಗೆ ಆ ಜಾಬ್ ರೋಲ್ ಇರುತ್ತೆ, ಅವನ ರೆಸ್ಪಾನ್ಸಿಬಿಲಿಟಿ ಆಗಿರ್ತದೆ. ಮತ್ತೆ ನೀವು ಹೇಳಿದ ಪಾಯಿಂಟ್ ನೋಡಿ, ನಾವು ವಿದ್ಯಾರ್ಥಿಗಳು ಮೊದಲು ನಮ್ಮ ಸಂಸ್ಥೆಗೆ ನಮ್ಮ ಕೋರ್ಸ್ ಬಂದಾಗ ಎಲ್ಲ ಬ್ರಾಂಚ್ಗಳಲ್ಲೂ ಪ್ರಸ್ತುತ ಈಗ ನಮ್ಮ ಹೆಡ್ ಆಫೀಸ್ ಮ್ಯಾಂಗ್ಳೂರ್ ಇರ್ಬೋದು, ನಮ್ಮ ಪಂಪುವೆಲಲ್ಲಿ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಇದೆ, ನಮ್ಮ ಬ್ರಾಂಚ್ಗಳು ಈಗ ಇನ್ಕ್ಲೂಡಿಂಗ್ ನೀವು ಹೇಳಿದಂಥ ನಮ್ಮ ಪುತ್ತೂರಿನ ಪ್ರಗತಿ ಸೆಂಟರಲ್ಲಿ ನಾವು ಕೋರ್ಸ್ ಕೌನ್ಸಿಲರ್ಸ್ ಅಂತ ಒಬ್ಬೊಬ್ರು ಇನಿಷಿಯಲ್ ಆಫೀಸಲ್ಲಿ ಒಂದು ಟೀಮ್ ಇರ್ತಾರೆ. ಸೊ ವಿದ್ಯಾರ್ಥಿಗಳಿಗೆ ಫಸ್ಟ್ ಈ ಫೀಲ್ಡಿನ ಬಗ್ಗೆ ಒಂದು ಮಾಹಿತಿಯನ್ನು ನಾವು ನೀಡ್ತೇವೆ. ಈ ಫೀಲ್ಡ್ ಅಲ್ಲಿ ಹೇಗೆ ಈ ಫೀಲ್ಡ್ ಅಲ್ಲಿ ನಾವು ಸಕ್ಸೀಡ್ ಆಗ್ಬೋದು ಅಥವಾ ಅದೆಷ್ಟು ಜಾಬ್ ಅಪರ್ಚುನಿಟೀಸ್ ಇದೆ, ಮತ್ತೆ ಈ ಕೋರ್ಸಿನ ಅಕಾಡೆಮಿಕ್ ಪ್ರಾಸೆಸ್ ಅದು ಎಷ್ಟು ಈಸಿಯಾಗಿ ಕಲಿಬೋದು. ಇದಂದ್ರೆ ಇದರಲ್ಲಿ ಒಂದು SSLC ಬೇಸಿದಂಥ ವಿದ್ಯಾರ್ಥಿಗಳಿಗೆ ಕೂಡ ತುಂಬಾ ಈಸಿ ಆಗಿ ಈ ಕೋರ್ಸ್ ಅನ್ನು ಮುಗಿಸಿ ಅವನಿಗೆ ಕಲಿತ ತಕ್ಷಣ ಜಾಬಿಗೆ ಸೇರುವಂತ ಅವಕಾಶಗಳನ್ನು ಆ ಕೌನ್ಸಿಲರ್ಸ್ ಹೇಳುವ ಬೇಸಲ್ಲಿ ಮಾತ್ರ ಅವನಿಗೆ ವಿದ್ಯಾರ್ಥಿಗಳಿಗೆ ಅದು ಅರ್ಥ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಮ್ಮ ಎಲ್ಲಾ ಸೆಂಟರ್ಗಳಲ್ಲೂ ಕೋರ್ಸ್ ಕೌನ್ಸಿಲರ್ಸ್ ಇರ್ತಾರೆ. ಅವರಿಂದ ಮಾಹಿತಿ ಪಡೆದು ವಿದ್ಯಾರ್ಥಿಗಳು ಅಥವಾ ಪೋಷಕರಿಗೆ ಅವರಿಗೆ ಪುನಃ ಇದ್ರ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಸೊ ಅದಲ್ಲದೆ ನಾನು ಹೇಳಿದಾಗೆ ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಈಗ ರೈಟ್ ಫ್ರಮ್ ದಿ ಯೂನಿವರ್ಸಿಟಿ ಡಾಕ್ಯುಮೆಂಟ್ಸ್, ನಮ್ಮಲ್ಲಿ ಈಗ 4 ಯೂನಿವರ್ಸಿಟಿಗಳು ನಾವು ಕೋರ್ಸಸ್ ಆಫರ್ ಮಾಡ್ತಾ ಇದ್ದೀವಿ. ಯೂನಿವರ್ಸಿಟಿಗಳ ಪ್ರೋಗ್ರಾಮ್ಸ್ ಅನ್ನ, ಅದೇ ಸ್ಕಿಲ್ ಇಂಡಿಯಾದು ಪ್ರೋಗ್ರಾಮ್ಸ್ ಹೇಳಿದೆ, ಸ್ಟೇಟ್ ಕೌನ್ಸಿಲ್ ಇರ್ಬೋದು, KPTದು ಟ್ರೈನಿಂಗ್ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ಕ್ಲಿಯರ್ ಡಾಕ್ಯುಮೆಂಟ್ಗಳು ನಾವು ವಿದ್ಯಾರ್ಥಿಗಳಿಗೆ ತೋರಿಸ್ತೇವೆ. ಸೊ ಅಲ್ಲಿ ಅದಾದ್ಮೇಲೆ ನಾವು ನಮ್ಮಲ್ಲಿ ಇಲ್ಲಿ ತನಕ ಕಲಿತು ಉದ್ಯೋಗ ಪಡೆದಂತ ವಿದ್ಯಾರ್ಥಿಗಳ ಟೆಸ್ಟಿಮೋನಿಯಲ್ಸ್ ಅನ್ನು ನಾವು ಕೊಡ್ತೀವಿ. ಸೊ ಹಾಗೆ ಅವರ ಫೋಟೋಸ್ಗಳು, ಅವ್ರಿಗೆ ವರ್ಕ್ ಮಾಡ್ತಾರೆ ಇಂಡಸ್ಟ್ರಿಗಳು, ಸ್ಯಾಲರಿಗಳು, ಅದ್ರ ಬಗ್ಗೆ ಎಲ್ಲ ಕ್ಲಿಯರ್ ಒಂದು ಮಾಹಿತಿ ಕೊಟ್ಟು ಆ ಸ್ಟೂಡೆಂಟ್ಸಿಗೆ 100% ಇದ್ರ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಡೆವಲಪ್ ಆದ್ಮೇಲೆ ಮಾತ್ರ ನಾವು ಅಡ್ಮಿಷನ್ಗೆ ನಾವು ವಿದ್ಯಾರ್ಥಿಗಳನ್ನು ಕಳಿಸ್ತೇವೆ ನಾವು. ಎಸ್. ಸೊ ಅಂದರೆ ಅಷ್ಟು ಒಂದು ಎಶ್ಯೂರೆನ್ಸ್ ಅವರಿಗೆ ಆ ಟೈಮಲ್ಲಿ ಸಿಕ್ಕಿರುತ್ತೆ ಅನ್ನುವಂಥದ್ದು. ಓಕೆ. ಸೊ ಈಗ ಸಾಮಾನ್ಯವಾಗಿ ಇದು ಬರೀ ಇಂಡಸ್ಟ್ರೀಸ್ ಓರಿಯೆಂಟೆಡ್ ಅನ್ನುವಂಥದ್ದು ಕೂಡ ಒಂದು ಕಲ್ಪನೆ ಇದೆ ಜನರಲ್ಲಿ. ಸೊ ಈಗ ಎಲ್ಲೆಲ್ಲಿ ಉದ್ಯೋಗ ಅವಕಾಶಗಳು, ಕಂಟ್ರಿ ವೈಸ್ ಅಲ್ಲ, ನಾನು ಏರಿಯಾ ವೈಸ್ ಹೇಳೋದಿದ್ರೆ ಯಾವ ಯಾವ ಕ್ಷೇತ್ರಗಳಲ್ಲಿ, ಈಗ ಏರೋನಾಟಿಕಲ್ ಆ್ಯಂಡ್ ಮೆರೈನ್ ಸೇಫ್ಟಿ ಅಂತ ಹೇಳಿದರೆ ಆಬ್ವಿಯಸ್ಲಿ ಶಿಪ್ಗಳಲ್ಲಿ, ಫ್ಲೈಟ್ಗಳೆಲ್ಲ ಅನ್ನೋಂಥ ಒಂದು ಕಲ್ಪನೆಗಳು ಬರ್ತದೆ. ಸೊ ಅದನ್ನು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಿದ್ರೆ. ಈಗ ನೋಡಿ, ಈಗ ನಮ್ಮ MIFSC ಅವ್ರ ಮಿನರ್ವಾ ಕಾಲೇಜ್ ಈ ಒಂದು ಕಳೆದ 18 ವರ್ಷಗಳಲ್ಲಿ ನಾವು ನೆಲೆ ನಿಂತಿರೋದೇ ನಾವು ಮಾಡಿರೋ ಪ್ಲೇಸ್ಮೆಂಟ್ ಬೇಸಿಸ್ ಅಲ್ಲಿ. ಅಂದ್ರೆ ಇಲ್ಲಿ ತನಕ ನಾವು ಎಲ್ಲ ಯಾವುದೇ ಪ್ರೋಗ್ರಾಮ್ಗಳಲ್ಲಿ ಅಥವಾ ನಮ್ಮ ಬ್ರೌಷರ್ಗಳಲ್ಲಿ ನಾವು ಪ್ರೌಡ್ ಆಗಿ ಹೇಳ್ತಾ ಇರೋ ಒಂದು ವಿಚಾರ, ನಾವು 21,000ಕ್ಕಿಂತ ಅಧಿಕ ವಿದ್ಯಾರ್ಥಿಗಳಿಗೆ ಉದ್ಯೋಗ ನೀಡಿದ್ದೇವೆ. ಅದು ಉದ್ಯೋಗ ಅನ್ನುವಂಥದ್ದು ಈಗ ಫಸ್ಟ್ ನಮ್ಮ ಫೈರ್ ಅಂಡ್ ಸೇಫ್ಟಿ ಫೀಲ್ಡ್ ಅಂತ ತಗೊಳ್ಳೋಣ.
ಫೈರ್ ಅಂಡ್ ಸೇಫ್ಟಿ ಸೆಕ್ಟರ್ ಅನ್ನುವಂಥದ್ದು ಎಲ್ಲಾ ಕ್ಷೇತ್ರಕ್ಕೂ ಅನ್ವಯವಾಗುತ್ತೆ. ಹೌದು ಹೌದು. ಇದು ಇದರ್ ಇಟ್ ಮೇ ಬಿ ನಿಮ್ಮ ಏರ್ಪೋರ್ಟ್ ಇರ್ಬೋದು, ಶಿಪ್ ಯಾರ್ಡ್ ಇರ್ಬೋದು. ಮ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ಶಿಪ್ ಯಾರ್ಡ್ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಮಾಡ್ತಾ ಇದ್ದಾರೆ. MRPL ಅಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ವಿದ್ಯಾರ್ಥಿಗಳು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇಫ್ ಯು ಟೇಕ್ ಮ್ಯಾಂಗ್ಳೂರ್ ಟಾಪ್ ಬಿಲ್ಡರ್ ರೋಹನ್ ಕಾರ್ಪೊರೇಷನ್ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲ ಕನ್ಸ್ಟ್ರಕ್ಷನ್ ಕಂಪನಿಗಳು, ಇಂಡಸ್ಟ್ರಿಗಳು, ಇದರ್ ಇಟ್ ಮೇ ಬಿ ಮೆರೈನ್ ಆರ್ ಮೇ ಬಿ ಏರೋನಾಟಿಕಲ್ ಸೆಕ್ಟರ್ಸ್, ಅಲ್ಲೆಲ್ಲ ಈ ಒಂದು ಸೇಫ್ಟಿ ಮತ್ತು ಪ್ರಿಕಾಷನ್ ಆಸ್ಪೆಕ್ಟ್ಸಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ. ಹಾಗಾಗಿ ಉದ್ಯೋಗ ಸಿಗುವಂಥದ್ದು ತುಂಬಾ ಈಸಿ ವಿಷಯ. ಬಟ್ ಅವನು ಈ ಕೋರ್ಸ್ ಅನ್ನು ಅದೆಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಕಲಿತಾನೆ, ಅವನಿಗೆ ಜಾಬ್ ಸೆಕ್ಟರ್ಗೆ ಎಷ್ಟು ಎಲಿಜಿಬಲ್ ಆಗ್ತಾನೆ ಅನ್ನೋಂಥದ್ದು ಒಂದು ಚಾಲೆಂಜಿಂಗ್ ಫ್ಯಾಕ್ಟರ್ ಆಗಿ ನಮ್ಮಲ್ಲಿರೋದು. ಅದನ್ನು ನಾವು 100% ಪ್ರಿಯಾರಿಟಿ ಕೊಟ್ಟು ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ಅದನ್ನ ಫುಲ್ಫಿಲ್ ಮಾಡ್ತಾ ಇದ್ದೀರಿ, ಸ್ಟೂಡೆಂಟ್ಸ್ ಅನ್ನ ಆ ಥರ ತಯಾರು ಮಾಡ್ತಾ ಇದ್ದೀರಿ. ಎಸ್, ಓಕೆ. ಅದರ ಜೊತೆಗೆ ಎಸ್ ಹೇಳಿ ಸರ್. ಸೊ ಮತ್ತೆ ನಾನು ಆಗ್ಲೇ ಹೇಳಿದಾಗೆ ನಾವು ಲಾಜಿಸ್ಟಿಕ್ಸ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ನೋಡಿ. ಸೊ ಲಾಜಿಸ್ಟಿಕ್ಸ್ ಅಲ್ಲಿ ನಾವು ಅಡ್ವಾನ್ಸ್ ಡಿಪ್ಲೊಮಾ ಇನ್ ಲಾಜಿಸ್ಟಿಕ್ಸ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, PG ಡಿಪ್ಲೊಮಾ ಇನ್ ಲಾಜಿಸ್ಟಿಕ್ಸ್, ಅಗೇನ್ ವೇರ್ ಹೌಸ್ ಮ್ಯಾನೇಜ್ಮೆಂಟ್ ಇದೆ. ಅದರಲ್ಲೇ MBA ಪ್ರೋಗ್ರಾಮ್ಸ್ ಆರ್ ಮೇ ಬಿ ಡಿಗ್ರಿ, ಸೊ BBA ಇನ್ ಲಾಜಿಸ್ಟಿಕ್ಸ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಅನ್ನು ನಾವು ಭಾರತೀಯ ಇಂಜಿನಿಯರಿಂಗ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂನಿವರ್ಸಿಟಿಯಿಂದ ನಾವು ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೇವೆ. ಸೊ ಇಲ್ಲಿ ವಿದ್ಯಾರ್ಥಿಗಳು ಈ ಒಂದು ಸೆಕ್ಟರ್ ಅಲ್ಲಿರುವ ಒಂದು ಹ್ಯೂಜ್ ರಿಕ್ವೈರ್ಮೆಂಟ್ ಅಥವಾ ಅವಶ್ಯಕತೆಗಳನ್ನು ತಿಳ್ಕೊಳ್ಬೇಕಾದಂತ ಒಂದು ಸಂದರ್ಭ ಆಕ್ಚುಲಿ. ಸೊ ಲಾಜಿಸ್ಟಿಕ್ಸ್ ಅನ್ನುವಂಥದ್ದು ಅದೊಂದು ಡಿಫ್ರೆಂಟ್ ವರ್ಲ್ಡ್ ಅಂತ ಹೇಳ್ಬೋದು. ಎಲ್ಲಾ ಸೆಕ್ಟರ್ಗಳಿಗೂ ನಾವು ಮೊದಲು ಈಗ ನಾವು ಮನೆಯಲ್ಲಿ ಕೂತ ತಕ್ಷಣ ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ನಾವು ಒಂದು ಪ್ರಾಡಕ್ಟ್ ಬರುತ್ತೆ. ಆ ಪ್ರಾಡಕ್ಟ್ ಎಲ್ಲಿಂದ ಬರುತ್ತೆ, ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತದೆ, ಇಟ್ ಮೇ ಬಿ ಇನ್ ಅಬ್ರಾಡ್ ಅಥವಾ ಮೇ ಬಿ ಇನ್ ಅವರ್ ಡಿಫ್ರೆಂಟ್ ಮೇ ಬಿ ಸ್ಟೇಟ್ಸ್ ಇರ್ಬೋದು. ಸೊ ಆ ಪ್ರಾಡಕ್ಟ್ ಅಲ್ಲಿಂದ ರಾ ಮೆಟೀರಿಯಲ್ಸ್ ಫ್ಯಾಕ್ಟ್ರಿಗಳಿಗೆ ಪ್ರಾಸೆಸ್ ಆಗೋದಾಗ್ಲಿ, ಆ ಫ್ಯಾಕ್ಟ್ರಿಗಳಿಂದ ವೇರ್ ಹೌಸ್ ಇಂದ ಮೇ ಬಿ ದಿ ರಿಟೇಲ್ಸ್ ಆರ್ ಮೇ ಬಿ ದಿ ಎಂಡ್ ಯೂಸರ್ಸ್ಗೆ ರೀಚ್ ಆಗೋ ಹ್ಯೂಜ್ ಪ್ರಾಸೆಸ್ ಅಲ್ಲಿ ಲಕ್ಷಾಂತರ ಅಭ್ಯರ್ಥಿಗಳು, ಮೇ ಬಿ ದಿ ಮ್ಯಾನ್ ಪವರ್ಸ್, ಹ್ಯೂಮನ್ ರಿಸೋರ್ಸಸ್ ಇನ್ವಾಲ್ವ್ಮೆಂಟ್. ಸೊ ಇದೊಂದು ಈ ಸೆಕ್ಟರ್ ಅಲ್ಲಿ ಆಕ್ಚುಲಿ ಅದೊಂದು ಒಂದು ನೆಕ್ಸ್ಟ್ ಹೈ ಲೆವೆಲ್ಗೆ ಮಾರ್ಕೆಟ್ ಅಲ್ಲಿ ಇನ್ನೂ ಒಂದು ಎಕ್ಸ್ಪೋಸ್ ಆಗಿಲ್ಲ ಅಂತ ಹೇಳ್ಬೇಕು. ಆ ನಿಟ್ಟಿನಲ್ಲಿ ಲಾಸ್ಟ್ ಇಯರ್ ನಾವು ಈ ಕೋರ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಹಲವಾರು ವಿದ್ಯಾರ್ಥಿಗಳು ಈ ಕೋರ್ಸಿಗೆ ಈಗಾಗಲೇ ಅಡ್ಮಿಷನ್ ಪಡೆದಿದ್ದು ಅವರಿಗೆ ಹಲವಾರು ಅವಕಾಶಗಳು ಸಿಗ್ತಾ ಇದೆ ನಮ್ಮಲ್ಲಿರುವ ಕೊಡ್ತಾ ಇರುವ ಟ್ರೈನಿಂಗ್ ಮೆಥಡ್ ಬೇಸಿಸ್ ಅಲ್ಲಿ. ಸೊ ಇಂಡಸ್ಟ್ರಿಗಳಲ್ಲಿ ನಾವು ಅವರನ್ನು ಇಂಟರ್ನ್ಶಿಪ್ ಆರ್ ಮೇ ಬಿ ಟ್ರೈನಿಂಗ್ ಕಳಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇಂಥ ವಿದ್ಯಾರ್ಥಿಗಳಿಗೆ ಉದ್ಯೋಗ ನಮ್ಮ ದೇಶದಲ್ಲಿ ಮಾತ್ರವಲ್ಲ ವಿದೇಶದಲ್ಲೂ ಉದ್ಯೋಗ ಸಿಗ್ಲಿಕ್ಕೆ ಹಲವಾರು ಅವಕಾಶಗಳಿದೆ ಅನ್ನುವಂಥದ್ದು ನಾವು ಎಲ್ಲ ರೀತಿಯಲ್ಲೂ ನಾವು ಅದನ್ನು ಕ್ಲಿಯರ್ ಆಗಿ ಸ್ಪಷ್ಟಪಡಿಸ್ತಾ ಇದ್ದೇವೆ. ಓಕೆ. ಸೊ ಇದು ಕೂಡ ಬಹಳಷ್ಟು ಈಗ ಡಿಮಾಂಡ್ ಅಲ್ಲಿರುವಂತ ಒಂದು ಕ್ಷೇತ್ರ ಅಂದ್ರೆ ಬಹುಶಃ ಎಲ್ಲರೂ ಕೂಡ ಒಂದೇ ರೀತಿಯ ಪದವಿಗಳನ್ನು ಪಡೆದು ಅಲ್ಲಿ ಉದ್ಯೋಗಕ್ಕಾಗಿ ಅಥವಾ ಯಾವುದೋ ಒಂದು ಪದವಿ ಪಡೆದು ಯಾವುದೋ ಒಂದು ಕೆಲಸವನ್ನು ಮಾಡುವಂತ ಒಂದು ಸನ್ನಿವೇಶದಿಂದ ತಪ್ಪಿಸಿಕೊಳ್ಳೋದಕ್ಕೆ ಇದು ಉತ್ತಮ ಮಾರ್ಗ ಅನ್ನುವಂಥದ್ದು. ಹೌದು. ಸೊ ಅದೇ ವಿದ್ಯಾರ್ಥಿಗಳು, ನಾನು ಹೇಳಿದಾಗೆ ವಿದ್ಯಾರ್ಥಿಗಳಿಗೆ ಮತ್ತು ಪೇರೆಂಟ್ಸಿಗೆ ಇಲ್ಲಿ ಅವಕಾಶಗಳು ಬೇಕಾದಷ್ಟಿದೆ. ಸೊ ಅವರು ಆಲ್ ಆಫ್ ಸಡನ್ ನಾನು ಯಾವುದೋ ಒಂದು ಕೋರ್ಸ್ ಮಾಡಬೇಕು ಅಥವಾ ಕೋರ್ಸಿಗೆ ಜಾಯಿನ್ ಆಗಬೇಕು ಅಂತೇಳಿ ಒಂದು ಡಿಸಿಷನ್ ತಗೊಳ್ಳೋದಕ್ಕಿಂತ ಮೊದಲು ಸಂಸ್ಥೆಗಳು ಮತ್ತೆ ಸಂಸ್ಥೆಯ ಬ್ಯಾಕ್ಗ್ರೌಂಡ್ ಅನ್ನು ವೆರಿಫೈ ಮಾಡಿ ಆ ಸಂಸ್ಥೆಗಳು ನೀಡ್ತಾ ಇರುವ ಸರ್ಟಿಫಿಕೇಟ್ಗಳಿಗೆ ಅದೆಷ್ಟು ವ್ಯಾಲ್ಯೂ ಇದೆ ಅಂತ ತಿಳ್ಕೊಂಡು ಮತ್ತೆ ಇಲ್ಲಿವರೆಗೆ ಆದಂತಹ ಪ್ಲೇಸ್ಮೆಂಟ್ ವಿದ್ಯಾರ್ಥಿಗಳ ನೇರ ಸಂಪರ್ಕ ಪಡೆಯುವ ಅವಕಾಶಗಳ ಜೊತೆಗೆ ಒಂದು ಫೈನಲ್ ಡಿಸಿಷನ್ಗೆ ಅಥವಾ ಒಂದು ಕನ್ಕ್ಲೂಷನ್ ಬರಬೇಕು ಅಂತ ನಾನು ಬರಬೇಕು ಅನ್ನೋದು. ಓಕೆ. ಸೊ ಬಹುಶಃ ಈಗ 18 ವರ್ಷಗಳದ್ದು MIFSC ಜರ್ನಿ ಈಗ ಮಿನರ್ವಾ, ಅದರ ಜೊತೆಗೆ ಈಗ 18 ವರ್ಷಗಳಿಂದ ಪುತ್ತೂರಿನಲ್ಲಿ ಒಂದು ಮನೆ ಮಾತಾಗಿರುವಂಥ ಸಂಸ್ಥೆ ಪ್ರಗತಿ ಸ್ಟಡಿ ಸೆಂಟರ್. ಸೊ ಈಗ ಪ್ರಗತಿ ಸ್ಟಡಿ ಸೆಂಟರ್ನೊಟ್ಟಿಗೆ ಒಂದು ಟೈಅಪ್ ಆಗಿರುವಂಥದ್ದು. ಸೊ ಅದರ ಉದ್ದೇಶ ಮತ್ತೆ ಪ್ರಗತಿಯನ್ನೇ ಆಯ್ಕೆ ಮಾಡಿಕೊಂಡದಕ್ಕೆ ಒಂದು ಕಾರಣಗಳು ಅಂತ ಸರ್. ಈಗ ಪ್ರಗತಿ ಸ್ಟಡಿ ಸೆಂಟರ್ ನೀವು ಹೇಳಿದಾಗೆ ಒಂದು ಪುತ್ತೂರಿನಲ್ಲಿ ಒಂದು ಎಲ್ರಿಗೂ ಗೊತ್ತಿರುವಂತ ಸುಮಾರು 20 ವರ್ಷಗಳಿಂದ ಅದರ ಫೌಂಡರ್ ಚೇರ್ಮನ್ ಗೋಕುಲ್ನಾಥ್ ಸರ್ ಮತ್ತು ಹೇಮಲತಾ ಮೇಡಮ್, ಸೊ ಎಲ್ಲ ಪುತ್ತೂರಿನ ಎಲ್ಲ
ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ಒಂದು ಮಾರ್ಗದೀಪವಾಗಿ ನಿಂತಂತ ಒಂದು ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸೊ ಹಾಗೆ ನಮ್ಮಲ್ಲಿ ಹಲವಾರು ವರ್ಷಗಳಿಂದ ಪುತ್ತೂರು ಮತ್ತು ಸುಳ್ಯ ಕಡೆಯಿಂದ ವಿದ್ಯಾರ್ಥಿಗಳು ಇಲ್ಲಿ ಬಂದು ಈ ಕೋರ್ಸ್ ಅನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಒಂದು ಟ್ರಾನ್ಸ್ಪೋರ್ಟೇಷನ್ ಒಂದು ಇಶ್ಯೂ ನಾವು ಕಳೆದ ಹಲವಾರು ಸಮಸ್ಯೆ ನೋಡಿದ್ದೇವೆ. ಸೊ ಹಾಗಾಗಿ ಇಂತಹ ಒಂದು ಪ್ರಬಲ ಸಂಸ್ಥೆಗಳು ಪುತ್ತೂರಿನಲ್ಲಿ ಇಂಥ ಒಂದು ಎಜುಕೇಷನ್ ಸೆಕ್ಟರಲ್ಲಿ ಆಪರೇಟ್ ಮಾಡ್ತಾ ಇರುವಂಥ ಸೆಕ್ಟರ್ ಇನ್ಸ್ಟಿಟ್ಯೂಷನ್ಸ್ ಮುಂದೆ ಬಂದು ಈ ಒಂದು ಪ್ರೋಗ್ರಾಮ್ಸ್ಗಳನ್ನು ಆಫರ್ ಮಾಡಲಿಕ್ಕೆ ತಯಾರಿದ್ದೇವೆ ಅನ್ನುವಂಥದ್ದು ಒಂದು ತುಂಬ ಕುತೂಹಲ ಅಥವಾ ತುಂಬ ಒಂದು ಇಂಪಾರ್ಟೆಂಟ್ ವಿಚಾರ ಅಂತ ಹೇಳ್ಬೋದು. ಹಾಗಾಗಿ ನಾವು ತುಂಬ ಇದಕ್ಕೊಂದು ಇಂಪಾರ್ಟೆನ್ಸ್ ಕೊಟ್ಟು ಹಲವಾರು ಮೀಟಿಂಗ್ ಗೋಕುಲನ್ ಸರ್ ಮತ್ತು ಹೇಮಲತಾ ಮೇಡಮ್ ಜೊತೆ ಮಾಡಿ ಸೊ ಆ ವಿದ್ಯಾರ್ಥಿಗಳಿಗೆ ಪುತ್ತೂರಿನಲ್ಲಿ ಈ ಒಂದು ಕೋರ್ಸನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಬೇಕಾದಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಮೇ ಬಿ ದಿ ಪ್ರಾಕ್ಟಿಕಲ್ ಟ್ರೈನಿಂಗ್ ರಿಕ್ವೈರ್ಮೆಂಟ್ ಇರ್ಬೋದು, ಸೊ ಎಲ್ಲದ್ರ ಬಗ್ಗೆ ನಾವೊಂದು ತೀರ್ಮಾನ ತೆಗೆದುಕೊಂಡು ಸೊ ಯಾವ ರೆಕಗ್ನಿಷನ್ ಬೇಸಿಸ್ ಅಲ್ಲಿ ಅಥವಾ ವಿದ್ಯಾರ್ಥಿಗಳಿಗೆ ಯಾವ ಸರ್ಟಿಫಿಕೇಶನ್ಸ್ ಅನ್ನು ಕೋರ್ಸ್ ಕಂಪ್ಲೀಟ್ ಮಾಡಿದ ತಕ್ಷಣ ಕೊಡಲಿಕ್ಕೆ ಸಾಧ್ಯವಾಗ್ತದೆ ಅದ್ರ ಬಗ್ಗೆ ಒಂದು ಡಿಟೇಲ್ ಮೀಟಿಂಗ್ ಡಿಸ್ಕಷನ್ಸ್ ಮಾಡಿ ಸೊ ಆ ಕೋರ್ಸ್ ಅನ್ನು ನಾವು ಈ ವರ್ಷದಿಂದ ಸೊ 25-26ನೇ ಅಕಾಡೆಮಿಕ್ ಇಯರ್ ಅಲ್ಲಿ ಪುತ್ತೂರಿನಲ್ಲಿ ನಾವು ಆರಂಭಿಸಿದ್ದೇವೆ. ಸೊ ಅಲ್ಲಿ ವಿದ್ಯಾರ್ಥಿಗಳಿಗೆ ಹಲವಾರು ಅವಕಾಶಗಳಿದೆ. ಸೊ ಎಲ್ಲ ಸೆಕ್ಟರಲ್ಲೂ ಎಲ್ಲ ಪ್ರೋಗ್ರಾಮ್ಗಳನ್ನು ಅಲ್ಲಿ ಪುತ್ತೂರಿನಲ್ಲಿ ಅವರು ಇಂಟ್ರಡ್ಯೂಸ್ ಮಾಡಲಿಕ್ಕೆ ಅವರು ಮುಂದೆ ಬಂದಿದ್ದಾರೆ. ಸೊ ಫೈರ್ ಆ್ಯಂಡ್ ಸೇಫ್ಟಿ ಕೋರ್ಸಸ್ ಅದರಲ್ಲಿ ಇಂಪಾರ್ಟೆಂಟ್ ಒಂದು ನಮ್ಮ ಮೊದಲಿನಿಂದ ಹಲವಾರು ವರ್ಷಗಳಿಂದ ನಡೀತಿದೆ ಅಂತ ಫೀಲ್ಡ್. ಅದ್ರ ಜೊತೆಗೆ ಲಾಜಿಸ್ಟಿಕ್ಸ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅದನ್ನು ನಾವು ಪುತ್ತೂರಲ್ಲಿ ಆಫರ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಏರೋನಾಟಿಕಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೋಗ್ರಾಮ್ ಅನ್ನು ಈ ಪುತ್ತೂರಿನ ಪ್ರಗತಿ ಸೆಂಟ್ರಲ್ಲಿ ನಾವು ತುಂಬ ಇನಿಷಿಯೇಟಿವ್ ತೆಗೆದು ಅದನ್ನು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಾಗೆ ಕೊಡಲಿಕ್ಕೆ ಅವರಿಗೆ ಅದರ ಪ್ರಯೋಜನ ಪಡೆಯಬೇಕು ಅನ್ನೋ ನಿಟ್ಟಿನಲ್ಲಿ ಈ ಪ್ರೋಗ್ರಾಮ್ ಅನ್ನು ನಾವು ಪುತ್ತೂರಿನಲ್ಲಿ ಆರಂಭಿಸಿದ್ದೇವೆ. ಖಂಡಿತ ಇದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನವರಿಗೆ ಈಗ ಸುಳ್ಯ, ಪುತ್ತೂರು, ಆಮೇಲೆ ಕರ್ನಾಟಕ, ಕೇರಳ ಗಡಿ ಭಾಗದವರಿಗೆ ಬಹುಶಃ ಮಂಗಳೂರಿಗೆ ಬರಬೇಕು ಅಥವಾ ಇಂಥ ಕೋರ್ಸ್ಗಳನ್ನು ಮಾಡಬೇಕು ಅಂತ ಇದ್ರೂ ಕೂಡ ಪ್ರಯಾಣ ತುಂಬ ದೂರ ಆಗುತ್ತೆ, ಹೋಗಿ ಬರೋದಕ್ಕೆ ಬಹಳಷ್ಟು ಸಮಯ ಆಗುತ್ತೆ ಅನ್ನುವಂಥ ಒಂದು ಕಾರಣಗಳಿತ್ತು. ಸೊ ಬಹುಶಃ ಅಂಥವರಿಗೆ ಇದೊಂದು ಒಳ್ಳೆ ವರದಾನ ಅಂತ. ಅಂದರೆ ನಮ್ಮಲ್ಲಿ ಅಕಾಡೆಮಿಕ್ ಸಿಸ್ಟಮ್ ಈಗ ನಾವು ಬೆಳಿಗ್ಗೆ ನಮ್ಮ ಕ್ಲಾಸ್ ಈಗ ಟ್ರೈನಿಂಗ್ ಪ್ರೋಸೆಸ್ ಬೆಳಿಗ್ಗೆ ನಾವು 9:00 ವಿದ್ಯಾರ್ಥಿಗಳಿಗೆ ಅಸೆಂಬ್ಲಿ ಅಂತ ಒಂದು ಕಾನ್ಸೆಪ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಅದರ ಬೇಸಿಸ್ ಅಲ್ಲಿ ಅಲ್ಲಿಂದ ಪ್ರತಿದಿನ ನಮಗೊಂದು 3 to 4 hours ಕ್ಲಾಸಸ್ ಇರುತ್ತೆ. ಸೊ ಇದೆಲ್ಲ ಯೂನಿವರ್ಸಿಟಿಗಳಿಂದ ನೀಡಿದಂಥ ಅವರ ಡೈರೆಕ್ಷನ್ ಪ್ರಕಾರ ನಾವು ಫಾಲೋ ಮಾಡ್ತಾ ಇರೋಂಥ ಮೆಥಡ್. ಸೊ ಆಗಿರುವಾಗ ಸೊ ವಿದ್ಯಾರ್ಥಿಗಳು ಈ ಒಂದು ಅರ್ಲಿ ಮಾರ್ನಿಂಗ್ ಇಲ್ಲಿ ರೀಚ್ ಆಗುವಂತ ಒಂದು ಡಿಫಿಕಲ್ಟೀಸ್ ಅದು ಈಗ ಬೆಳ್ತಂಗಡಿ ಇರ್ಬೋದು. ಬೆಳ್ತಂಗಡಿಯಲ್ಲೂ ನಾವು ಈಗ ಸೆಂಟರ್ ಅನ್ನು ಓಪನ್ ಮಾಡಿದ್ದೀವಿ. ಅನುಗ್ರಹ ಟ್ರೈನಿಂಗ್ ಸೆಂಟರ್ ಅಲ್ಲಿ ನಮ್ಮ ಸೇಮ್ ಪ್ರೋಗ್ರಾಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಈ ವರ್ಷದಿಂದ. ಸೊ ಹಾಗೆ ಪುತ್ತೂರಿನಲ್ಲಿ ಬಂದಂತ ಈ ಹಲವಾರು ವಿದ್ಯಾರ್ಥಿಗಳು ಇಷ್ಟು ವರ್ಷದಿಂದ ನಮ್ಮ ಸಂಸ್ಥೆಗೆ ಇಲ್ಲಿ ಮಂಗಳೂರಲ್ಲಿ ಬಂದು ಕಲಿತಂತ ವಿದ್ಯಾರ್ಥಿಗಳ ಬೇಡಿಕೆ ಅಂತ ಹೇಳ್ಬೋದು. ಅವರು ನಮ್ಮಲ್ಲಿ ಕೇಳಿದ್ದಾರೆ, ಯಾಕೆ ಪುತ್ತೂರಿನಲ್ಲಿ ಇಂಥ ಒಂದು ಅವಕಾಶ ನಮಗೆ ನೀಡಬಾರ್ದು ಅನ್ನುವಂಥ ಒಂದು ಹಲವಾರು ಪೇರೆಂಟ್ಸ್ ಕೇಳಿದಂಥ ಒಂದು ಅವರ ಒಂದು ರಿಕ್ವೈರ್ಮೆಂಟ್ ಬೇಸಿಸ್ ಅಲ್ಲಿ ನಾವು ಯಾವ ಸಂಸ್ಥೆ ಅಥವಾ ಎಲ್ಲಿ ಬ್ರಾಂಚನ್ನು ಹೇಗೆ ಇಂಟ್ರೊಡ್ಯೂಸ್ ಮಾಡೋದು ಅಂತ ಹುಡುಕುತ್ತಿದ್ದ ಸಂದರ್ಭದಲ್ಲಿ ನಮಗೊಂದು ಒಂದು ಅವಕಾಶ ಪ್ರಗತಿ ಸ್ಟಡಿ ಸೆಂಟರ್ನವರು ನೀಡಿರೋದು ನಮಗೊಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ಸೊ ಮೂಲಕ ಈ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಕೂಡ ಒಂದು ಒಳ್ಳೆದಾಗ್ತಾ ಇದೆ, ಅವಕಾಶ ಇದೆ ಅಂತ. ಓಕೆ, ಎಸ್, ಈಗ ಆಲ್ಮೋಸ್ಟ್ ಈಗ ಸೆಕೆಂಡ್ PU ರಿಸಲ್ಟ್ ಬಂದಿದೆ ಸರ್. ಬಹುಶಃ ಈ ಸೆಕೆಂಡ್ PU ಆದವರೇ ಅಂದರೆ ಬೆಸ್ಟ್ ಸೂಟೇಬಲ್, ಅಂದರೆ ಈಗ ಮತ್ತೆ 3 ವರ್ಷಗಳ ಒಂದು ಡಿಗ್ರಿಗೆ ಹೋಗಿ ಉದ್ಯೋಗ ಏನು ಅಂತ ಒಂದಷ್ಟು ಒದ್ದಾಡುವ ಬದಲು ಸೊ ಈಗ ಅವರಿಗೆ ರೈಟ್ ಟೈಮ್ ಅನ್ನುವಂಥದ್ದು. ಸೊ ಏನು ಹೇಳ್ತೀರಿ ಈಗ ಒಂದು ಪೇರೆಂಟ್ಸಿಗೆ? ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ತೆಗೆದುಕೊಳ್ಳುವಂಥ ಒಂದು ನಿರ್ಧಾರವು ಅವರ ಭವಿಷ್ಯವನ್ನೇ ಬದಲಿಸಲಿದೆ. ಯಾಕೆಂತ ಹೇಳಿದರೆ ಸೊ ವಿದ್ಯಾರ್ಥಿಗಳು ಮುಂದೆ ಬಂದು ಅವರು ಯಾವ ಒಂದು ಫೀಲ್ಡನ್ನು ಚೂಸ್ ಮಾಡಬೇಕು ಅನ್ನೋದೊಂದು ನಾನು ಆಗ ತಿಳಿಸಿದ ಹಾಗೆ ಒಂದು ನಂಬರ್ 1 ರಿಕ್ವೈರ್ಮೆಂಟ್. ಮತ್ತು ಯಾವ ವಿದ್ಯಾಸಂಸ್ಥೆಯನ್ನು ಅವರು ಕಲೀಲಿಕ್ಕೆ ಸೆಲೆಕ್ಟ್ ಮಾಡಬೇಕು ಅನ್ನೋಂಥದ್ದು 2ನೇ ಪಾಯಿಂಟ್. ಆದರೆ ಆ ಸಂಸ್ಥೆಯ ಅಕಾಡೆಮಿಕ್ ಎಕ್ಸ್ಪೀರಿಯನ್ಸ್ ಅವ್ರು ಅಲ್ಲಿ ಕಲಿಸ್ತಾ ಇರುವಂಥ ಟ್ರೈನರ್ಗಳು, ಟೀಚರ್ಸ್ಗಳು, ಅವರ ಎಕ್ಸ್ಪೀರಿಯನ್ಸ್ ಆಗಲಿ ಅವರಿಗಿರುವಂಥ ಒಂದು ಬ್ಯಾಕ್ಗ್ರೌಂಡನ್ನು ವಿದ್ಯಾರ್ಥಿಗಳು ಮತ್ತು ಪೋಷಕರು ತಿಳಿಯಬೇಕಾದದ್ದು ತುಂಬ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳ್ತಾರೆ.
ಸೊ ಹಾಗೆ ನಮ್ಮ ಸಂಸ್ಥೆಯ ಈಗ ಇದರ ಮಂಗಳೂರಿನ ಸಂಸ್ಥೆಗಳಿರ್ಬೋದು, ಭಾರತದಾದ್ಯಂತ ಇರುವ ನಮ್ಮ ಬಾಂಬೆಯಲ್ಲೂ ನಮ್ಮ ಕಾರ್ಪೊರೇಟ್ ಆಫೀಸ್ ಇದೆ, ಅಥವಾ ನಮ್ಮ ಪುತ್ತೂರಿನ ಸ್ಟಡಿ ಸೆಂಟರ್ ಬೆಳ್ತಂಗಡಿ ಸೆಂಟರ್ಗಳಲ್ಲಿ ವಿದ್ಯಾರ್ಥಿಗಳು ನೇರ ಭೇಟಿ ನೀಡಿ ನಮ್ಮ ಕೌನ್ಸಿಲರ್ ಜೊತೆ ನೇರ ಮಾತನಾಡಿ ಅವರಿಗಿರುವ ಎಲ್ಲ ಒಂದು ಕನ್ಫ್ಯೂಷನ್ಸ್ ಆರ್ ಯಾವುದೇ ಡೌಟ್ಗಳನ್ನು ಒಂದು ದೂರ ಮಾಡಿದ ನಂತರ ಈ ಒಂದು ಕೋರ್ಸಿನ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು ಈ ಒಂದು ಉದ್ಯೋಗ ಕ್ಷೇತ್ರದ ಕೋರ್ಸನ್ನು ಅಥವಾ ಫೀಲ್ಡನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನಿಮ್ಮ ಭವಿಷ್ಯವು ಉತ್ತಮ ರೀತಿಯಲ್ಲಿ ಬಿಲ್ಡಪ್ ಆಗುವಂಥ ಶೈಕ್ಷಣಿಕ ಮತ್ತು ಪ್ರಾಯೋಗಿಕ ತರಬೇತಿಗಳನ್ನು ನಾವು ನೀಡಲಿಕ್ಕೆ ನಮ್ಮ ಸಂಸ್ಥೆ ಮತ್ತು ಹೋಲ್ ನಮ್ಮ ಅಕಾಡೆಮಿಕ್ ಟೀಚಿಂಗ್ ಟೀಮ್ ರೆಡಿಯಾಗಿದೆ ಎಂದು ನಿಮಗೆ ಸಂತೋಷದಿಂದ ತಿಳಿಸ್ತಾ ಎಲ್ಲರನ್ನು ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಫೈರ್ ಆ್ಯಂಡ್ ಸೇಫ್ಟಿ ಇಂಜಿನಿಯರಿಂಗ್ ಮತ್ತು ಮಿನರ್ವಾ ಕಾಲೇಜಿಗೆ ಪ್ರೀತಿಯಿಂದ ತುಂಬ ಆದರದಿಂದ ಸ್ವಾಗತಿಸ್ತಿದ್ದೇನೆ. ನಮಸ್ಕಾರಗಳು. ಥ್ಯಾಂಕ್ ಯು ಸರ್. ಬಹುಶಃ ಇಂದಿನ ಅವಶ್ಯಕತೆ ಉದ್ಯೋಗ, ಬಹುಶಃ ಆ ಒಂದು ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ನಾಲೆಜನ್ನು ಕೊಟ್ಟು ಅವರಿಗೆ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಗೆ ಬೇಕಾದ ಹಾಗೆ ಅವರನ್ನು ಮೋಲ್ಡ್ ಮಾಡಿಕೊಳ್ಳುವಂತಹ ಕೆಲಸ ತಮ್ಮ ಸಂಸ್ಥೆಗಳ ಮೂಲಕ ಆಗ್ತಾ ಇದೆ. ಸೊ ಈಗ ನಮ್ಮ ಪುತ್ತೂರು ಸುಳ್ಯ ಭಾಗದ ವಿದ್ಯಾರ್ಥಿಗಳಿಗೆ ಒಂದಷ್ಟು ಅವಕಾಶಗಳಾಗಬೇಕು ಅನ್ನುವಂಥ ನೆಲೆಯಲ್ಲಿ ಪುತ್ತೂರಿನಲ್ಲೂ ಕೂಡ ಪ್ರಗತಿ ಸ್ಟಡಿ ಸೆಂಟರ್ ಮೂಲಕ ತಮ್ಮ ಆ ಒಂದು ವಿದ್ಯಾಭ್ಯಾಸದ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಿ. ತಮ್ಮ ಪ್ರಯತ್ನ ಇದೇ ರೀತಿ ಮುಂದುವರಿತಾ ಇರಲಿ. ಆ ಮೂಲಕ ನಮ್ಮ ದೇಶದಲ್ಲಿ ದೊಡ್ಡ ಸಮಸ್ಯೆ ಆಗ್ತಾ ಇರುವಂತಹ ನಿರುದ್ಯೋಗದ ಸಮಸ್ಯೆ ಕಡಿಮೆಯಾಗಿ ಕಲಿತಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಉತ್ತಮ ಉದ್ಯೋಗ ಸಿಗುವಂತಾಗ್ಲಿ ಅನ್ನುವಂಥ ನಮ್ಮ ಆಶಯ. ಥ್ಯಾಂಕ್ ಯು ಇಷ್ಟೊತ್ತು ಮಾಹಿತಿ ಕೊಟ್ಟದಕ್ಕೆ. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. MIFSC ಮಿನರ್ವಾ ಕಾಲೇಜಿನಲ್ಲಿ ಏನೆಲ್ಲ ಕೋರ್ಸ್ಗಳಿದೆ, ಸರ್ಟಿಫಿಕೇಶನ್ಗೆ ಎಷ್ಟೆಲ್ಲ ವ್ಯಾಲ್ಯೂ ಇದೆ, ಉದ್ಯೋಗ ಅವಕಾಶಗಳು ಎಲ್ಲೆಲ್ಲ ಯಾವೆಲ್ಲ ದೇಶದಲ್ಲಿದೆ, ಎಲ್ಲದರ ಬಗ್ಗೆ ನಮಗೆ ವಿನೋದ್ ಜಾನ್ ಅವರು ವಿಸ್ತೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈಗ ಪುತ್ತೂರಿನಲ್ಲಿ ಪ್ರಗತಿ ಸ್ಟಡಿ ಸೆಂಟರ್ನ ಮೂಲಕ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ನೆರವಾಗೋದಕ್ಕೆ ಪುತ್ತೂರಿನಲ್ಲಿ ಆರಂಭ ಆಗ್ತಾ ಇದೆ. ಸೊ ಪುತ್ತೂರಿನಲ್ಲಿ ಅಡ್ಮಿಷನ್ ಮಾಡಿಕೊಳ್ಳೋದು ಹೇಗೆ, ಕೋರ್ಸುಗಳು ಯಾವಾಗ ಆರಂಭ ಆಗುತ್ತೆ, ಜೊತೆಗೆ ಹೇಗೆ ಅಡ್ಮಿಷನ್ ಮಾಡಿಕೊಳ್ಬೋದು, ಪ್ರೊಸೀಜರ್ಗಳು ಹೇಗೆ, ಎಲ್ಲದರ ಬಗ್ಗೆ ನಾವು ಇನ್ನೊಂದಷ್ಟು ಮಾಹಿತಿಯನ್ನು ಪಡಿಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇದರ ಈ ಒಂದು ಸಾರಥ್ಯವನ್ನು ವಹಿಸಿಕೊಂಡಿರುವ ಗ್ರಾಮೀಣ ಭಾಗದ ನಮ್ಮ ಸುಳ್ಯ, ಪುತ್ತೂರು, ಅದೇ ರೀತಿ ಕಡಬ, ಅದೇ ರೀತಿ ಕರ್ನಾಟಕ ಕೇರಳ ಗಡಿಭಾಗದ ವಿದ್ಯಾರ್ಥಿಗಳ ಕನಸನ್ನು ನನಸು ಮಾಡಬೇಕು ಎನ್ನುವಂತಹ ಒಂದು ಪಣವನ್ನು ತೊಟ್ಟು ಈ ಒಂದು ಮಹತ್ ಕಾರ್ಯಕ್ಕೆ ಮುಂದಾಗಿರುವಂತಹ ಪ್ರಗತಿ ಸ್ಟಡಿ ಸೆಂಟರ್ನ ಫೌಂಡರ್ ಚೇರ್ಮನ್ ಆಗಿರುವಂತಹ ಗೋಕುಲ್ನಾಥ್ ಸರ್ ಜೊತೆಗೆ ಒಂದಷ್ಟು ಮಾತನಾಡೋಣ. ಸೊ ಹೇಗೆ ಈ ಒಂದು ಕನಸನ್ನು ಪುತ್ತೂರಿನಲ್ಲಿ ಆರಂಭಿಸಿದ್ರು, ಅದಕ್ಕೆ ಪ್ರೇರಣೆ ಏನು, ಸೊ ಮುಂದಿನ ಹಂತಗಳು ಹೇಗೆ, ಎಲ್ಲವನ್ನು ಕೂಡ ಮಾತನಾಡೋಣ ಅಂತ ಹೇಳ್ತಾ ಸರ್ ನಮಸ್ತೆ. ನಮಸ್ತೆ. ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಇಂತಹ ಒಂದು ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿದ್ದಕ್ಕೆ. ಥ್ಯಾಂಕ್ ಯು ಸರ್. ಹೇಗೆ ಈಗ ಪುತ್ತೂರಿನಲ್ಲಿ ಈ MIFSC ಮಿನರ್ವಾ ಕಾಲೇಜು ಜೊತೆಗೆ ಪ್ರಗತಿ ಸ್ಟಡಿ ಸೆಂಟರ್ನ ಪ್ರಯತ್ನಗಳು ಅಂತ? ಖಂಡಿತವಾಗಲೂ ಸರ್. ಮೊದಲನೇದಾಗಿ ಸುದ್ದಿ ಚಾನೆಲ್ಗೆ ನನ್ನ ವಂದನೆಗಳು. ಇವಾಗ ಪ್ರಗತಿ ಸ್ಟಡಿ ಸೆಂಟರು 2008 ಆಗಸ್ಟ್ 18ರಂದು ಪ್ರಾರಂಭ ಆಯಿತು. 18 ವರ್ಷಗಳನ್ನು ಪೂರೈಸಿ 19ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ಒಂದು ಕೋಇನ್ಸಿಡೆನ್ಸ್ ಏನು ಅಂತ ಹೇಳಿದರೆ, ಇತ್ತೀಚೆಗೆ ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಪ್ರಗತಿಯ ಇನ್ನೊಂದು ಹೆಜ್ಜೆ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಮ್ಯಾನೇಜ್ಮೆಂಟ್ ಪ್ರಾರಂಭ ಆಗಿ 2 ಬ್ಯಾಚ್ ಆಗಿ 3ನೇ ಬ್ಯಾಚ್ ನಡೀತಾ ಇದೆ. ಅವರೆಲ್ಲ ಈ ದಿವಸ ನಮ್ಮ ಬ್ಯಾಂಗ್ಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಟ್ರೈನಿಂಗಲ್ಲಿದ್ದಾರೆ. ಆ ಸಂಸ್ಥೆ ನಾವು ಟೈಅಪ್ ಆಗಿದ್ದು ಸ್ಕೈಬರ್ಡ್ ಏವಿಯೇಷನ್ ಬ್ಯಾಂಗ್ಳೂರ್ ಅಂತೇಳಿ. ಆ ಸಂಸ್ಥೆಗೂ 18 ವರ್ಷ. ಇವಾಗ ಮಿನರ್ವಾ ಕಾಲೇಜ್ ಅಂತ ಹೇಳೋ ಒಂದು ಕಾಲೇಜಿನೊಟ್ಟಿಗೆ ಟೈಅಪ್ ಆಗಿದ್ದೇವೆ. MIFC ಅಂತ ಕರಿತೇವೆ. ಫೈರ್ ಆ್ಯಂಡ್ ಸೇಫ್ಟಿ ಇರ್ಬೋದು, ಅಥವಾ ಮೆರೈನ್ ಸೇಫ್ಟಿ ಇರ್ಬೋದು, ಅಥವಾ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅನೇಕ ಕೋರ್ಸುಗಳಿದೆ. ಸೊ ಆ ಸಂಸ್ಥೆಗೆ ಕೂಡ 18 ವರ್ಷ ಅಂತ ಹೇಳಲಿಕ್ಕೆ ನನಗೆ ಅತೀವ ಸಂತೋಷ ಆಗ್ತಾ ಇದೆ. ಈ ಒಂದು ಕೋರ್ಸನ್ನು ನಾನು ಇಲ್ಲಿ ಪ್ರಾರಂಭ ಮಾಡಬೇಕಾದ್ರೆ ಅದಕ್ಕೆ ಮೂಲ ಕಾರಣ ನಮ್ಮದೇ ಪ್ರಗತಿ ಸ್ಟಡಿ ಸೆಂಟರ್ನ ಮಕ್ಕಳಿರ್ಬೋದು, ಪುತ್ತೂರಿನ ಮಕ್ಕಳಿರ್ಬೋದು, ಅವರೆಲ್ಲ ಮಂಗಳೂರಿಗೆ ಹೋಗ್ತಾ ಇದ್ದಾರೆ. ಈ ಫೈರ್ ಆ್ಯಂಡ್ ಸೇಫ್ಟಿ ಇರ್ಬೋದು, ಮೆರೈನ್ ಸೇಫ್ಟಿ ಇರ್ಬೋದು, ಇಲ್ಲ ಏರೋನಾಟಿಕಲ್ ಸೇಫ್ಟಿ ಇರ್ಬೋದು, ಈ ಥರ ಅನೇಕ ಕೋರ್ಸುಗಳಿಗೆ ಮಂಗಳೂರು ಹೋಗ್ತಾ ಇದ್ದಾರೆ. ನನ್ನನ್ನು ಇತ್ತೀಚೆಗೆ ಒಂದು 2 ತಿಂಗಳ ಮೊದಲು ಮಿನರ್ವಾ ಕಾಲೇಜಿನ ಚೇರ್ಮನ್ ಅವರು ಬಂದು ನನ್ನನ್ನು ಹೇಳ್ತಾರೆ, ನಾವು ಇಲ್ಲಿಯೇ ಯಾಕೆ ಪ್ರಾರಂಭ ಮಾಡಬಾರ್ದು ಅಂತ, ಪುತ್ತೂರಲ್ಲಿ ಒಂದು ಬ್ರ್ಯಾಂಚ್ ನಮ್ಮದನ್ನು ಯಾಕೆ ನೀವು ಓಪನ್ ಮಾಡಬಾರ್ದು ಅಂತ ಕೇಳ್ತಾರೆ. ಆಗ ನಾನು ಹೇಳ್ತೇನೆ, ಸರ್ ನಾವು ಸ್ವಲ್ಪ ಡಿಸ್ಕಸ್ ಮಾಡಿ ಹೇಳ್ತೇವೆ ಅಂತೇಳಿ. ನಂತರ ಕೆಲವು ನಮ್ಮ ಹೆತ್ತವ್ರ ಹತ್ರ, ನಮ್ಮ ವಿದ್ಯಾರ್ಥಿಗಳ ಹತ್ರ ಪ್ರಗತಿ ಸ್ಟಡಿದೆಲ್ಲ ಡಿಸ್ಕಷನ್ ಮಾಡಿದಾಗ, ಸರ್ ನಮ್ಮ ಏವಿಯೇಷನಿಗೆ ಹೋಗೋ ಮಕ್ಕಳು ಏವಿಯೇಷನಿಗೆ ಹೋಗ್ತಾರೆ ಸರ್, ನಾವೆಲ್ಲ ಕೆಲವರು ಇದ್ದೇವೆ
ಈ ಒಂದು ಕೋರ್ಸಿಗೆ ಫೈರ್ ಆ್ಯಂಡ್ ಸೇಫ್ಟಿಯಲ್ಲಿ ಫೈರ್ ಆ್ಯಂಡ್ ಸೇಫ್ಟಿ ಅಂದರೆ ಬರೇ ಬೆಂಕಿ ನಂದಿಸುವುದಲ್ಲ, ಪ್ರಿಕಾಷನರಿ ಮೆಷರ್ಸ್ ಏನೆಲ್ಲ ತಗೊಳ್ಬೋದು ಅಂತ ಹೇಳಿ ಅದರಲ್ಲಿ ಟಾಪಿಕ್ ಇದೆ. ಸೊ ಅದು ಮೇನ್ ಉದ್ದೇಶ. ಸೊ ಇದಕ್ಕೆ ನಾವು ಇಂಟ್ರೆಸ್ಟ್ ಇದೆ ಸರ್. ಅದೇ ರೀತಿ ಮೆರೈನ್ ಸೇಫ್ಟಿಗೆ ಕೂಡ ನಮಗೆ ತುಂಬ ಇಂಟ್ರೆಸ್ಟ್ ಇದೆ ಅನೇಕ ವಿದ್ಯಾರ್ಥಿಗಳು ಹೇಳ್ತಾರೆ. ಆಗ ನನಗೆ ಅನಿಸಿದ್ದು ಒಂದೇ, ಹೆತ್ತವರು ತುಂಬ ಮಂಗಳೂರಿಗೆ ಮಕ್ಕಳು ಹೋದರೆ ತುಂಬ ಖರ್ಚಿದೆ, ಅದನ್ನು ಯಾಕೆ ಪುತ್ತೂರಲ್ಲಿ ಇಲ್ಲದ ವಿಚಾರವನ್ನು ನಾವು ಯಾಕೆ ಪುತ್ತೂರಿಗೆ ಕೊಡಬಾರ್ದು ಅಂತ ಹೇಳಿ ನಾವು ಈ ಒಂದು ಹೆಜ್ಜೆಯನ್ನು ಇಟ್ಟಿದ್ದೇವೆ ಸರ್. ಅದರಲ್ಲಿ ಸಕ್ಸಸ್ ಆಗ್ತದೇವೆ ಅಂತೇಳಿ ನಾನು ಅಂದುಕೊಂಡಿದ್ದೇನೆ ಸರ್. ಓಕೆ. ಸೊ ಈಗ ಅಡ್ಮಿಷನ್ ಪ್ರೊಸೀಜರ್ಗಳು ಹೇಗೆ, ಯಾವಾಗ ಬರ್ಬೋದು, ಹೇಗೆ? ಒಳ್ಳೆ ಪ್ರಶ್ನೆ ಸರ್. ಯಾಕಂದರೆ ಅಡ್ಮಿಷನ್ ಪ್ರಾಸೆಸ್ಸಿಗೆ ಆಲ್ರೆಡಿ ನಮ್ಮ ಹತ್ರ ಇರುವ ಡಾಟಾ ಪ್ರಕಾರ ಅನೇಕ ವಿದ್ಯಾರ್ಥಿಗಳನ್ನು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನಿಶ್ಮಿತಾ ಮೇಡಮ್ ಇಲ್ಲೇ ಕೂತಿದ್ದಾರೆ. ಸೊ ಅವರು ಸಂಪರ್ಕದಲ್ಲಿದ್ದಾರೆ. ಸೊ ಮಕ್ಕಳು ಅನೇಕರು ಇಂಟ್ರೆಸ್ಟ್ ತೋರಿಸಿದ್ದಾರೆ. ಅದೇ ರೀತಿ ಒಂದು ಕೋಇನ್ಸಿಡೆನ್ಸ್, ನೀವು ಬಂದ ದಿವಸ ಇದೇ ದಿವಸ PUCಯ ರಿಸಲ್ಟ್, ಸೆಕೆಂಡ್ PU ರಿಸಲ್ಟ್ ಕೂಡ ಬಂದಿದೆ. ನಮ್ಮ ಪ್ರಗತಿಗೆ 98% ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸೊ ಇನ್ನು ನಾಳೆಯಿಂದ ಇದರ ಅಡ್ಮಿಷನ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಾಗ ಒಂದು ಪುತ್ತೂರಿಗೆ ಫೈರ್ ಆ್ಯಂಡ್ ಸೇಫ್ಟಿ ಅಂತ ಹೇಳಿ ಒಂದು ಹೊಸ ಕಾನ್ಸೆಪ್ಟು, ಅದೇ ರೀತಿ ಮೆರೈನ್ ಸೇಫ್ಟಿ ಅಂತ ಹೇಳಿ, ಅದೇ ರೀತಿ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಅಂತ ಹೇಳೋ ಕೋರ್ಸುಗಳು, ಇವೆಲ್ಲವನ್ನು ಪುತ್ತೂರಿಗೆ ಪ್ರಪ್ರಥಮವಾಗಿ ಪ್ರಗತಿ ಸ್ಟಡಿ ಸೆಂಟರ್ ನೀಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ ಸರ್. ಓಕೆ. ಸೊ ಈಗ ಪೋಷಕರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಒಂದಷ್ಟು ಸಂಶಯಗಳಿರುತ್ತೆ. ಅಂದರೆ ಹೊಸ ಕೋರ್ಸ್ ಹೇಗೆ, ಅಂದರೆ ಈ ಭಾಗಕ್ಕೆ ಈಗ ಹೊಸದಾಗಿ ಪರಿಚಯ ಆಗ್ತಾ ಇರೋದ್ರಿಂದ ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಅವರ ಸಂಶಯಗಳಿರ್ಬೋದು ಅಥವಾ ಒಂದಷ್ಟು ಗೊಂದಲಗಳಿರ್ಬೋದು, ಅದನ್ನು ಹೇಗೆ ಅವರು ಬಗೆಹರಿಸಿಕೊಳ್ಬೋದು? ಖಂಡಿತವಾಗಿ ಅದು ಫೋನಲ್ಲಿರ್ಬೋದು ಅಥವಾ ನೇರವಾಗಿ ನಮ್ಮನ್ನು ಭೇಟಿಯಾಗಲಿಕ್ಕೆ ಬಂದಾಗ ಪೋಷಕರ ಸಂಶಯ ಮೊದಲನೇದಾಗಿ ಏನಂದರೆ, ಈ ಕೋರ್ಸಿಗೆ ಡಿಮಾಂಡ್ ಇದೆಯಾ, ಇದಕ್ಕೆ ಜಾಬ್ ಆಪರ್ಚುನಿಟಿ ಇದೆಯಾ ಅಂತ ಹೇಳೋದು ಅದು ಪ್ರಥಮ ಕ್ವಶನ್ ಖಂಡಿತವಾಗ್ಲೂ ಇರುತ್ತೆ. ಯಾಕಂತೇಳಿದರೆ ಪೋಷಕರು ಒಂದಿಷ್ಟು ದುಡ್ಡನ್ನು ಇನ್ವೆಸ್ಟ್ ಮಕ್ಕಳ ಮೇಲೆ ಮಾಡ್ತಾರೆ, ಯಾಕೆಂದರೆ ಅವರಿಗೆ ಒಂದು ಉಜ್ವಲವಾದ ಭವಿಷ್ಯವನ್ನು ಕೊಡಲಿಕ್ಕೆ. ಆದರೆ ಆ ಮಕ್ಕಳು ಕೆಲವು ಕೋರ್ಸುಗಳನ್ನು ನಾವು ಅನೇಕ ಪೇಪರ್ಗಳಲ್ಲಿ ಓದ್ತೇವೆ, ಆ ಕೋರ್ಸುಗಳಿಗೆ ಡಿಮಾಂಡ್ ಇಲ್ಲ ಅಂತೇಳಿ. ಆದರೆ ಈ ಫೈರ್ ಆ್ಯಂಡ್ ಸೇಫ್ಟಿ, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಮತ್ತು ಮೆರೈನ್ ಸೇಫ್ಟಿಗೆ ನಮ್ಮ ಭಾರತ ದೇಶದಲ್ಲಿ ಅಲ್ಲದೆ ಹೊರಗಿನ ದೇಶಗಳಲ್ಲಿ, ಅದು ಅರಬ್ ದೇಶಗಳಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಅಲ್ಲದೆ ನಮ್ಮ MFCದು ಒಂದು ಬ್ರ್ಯಾಂಚ್ ದುಬೈಯಲ್ಲಿ ಬೇರೆ ಇದೆ, ಅಲ್ಲಿ ಪ್ಲೇಸ್ಮೆಂಟ್ ಆಫೀಸರ್ಸ್ ಇದ್ದಾರೆ. ಅಲ್ಲದೆ ನಾನು 18 ವರ್ಷದಿಂದ ಈ ಮಿಫ್ಸನ್ನು ಕಾಲೇಜ್ ಬಗ್ಗೆ ತಿಳ್ಕೊಂಡಿದ್ದೇನೆ ನಾನು. ಯಾಕೆಂದರೆ ಒಂದು 22-23 ಸಾವಿರ ಮಕ್ಕಳ ಪ್ಲೇಸ್ಮೆಂಟ್ಸ್ ಆಗಿದೆ. ಇದರ ಬಗ್ಗೆ ಎಲ್ಲ ಜ್ಞಾನವನ್ನು ನಾನು ಸಂಪಾದನೆ ಮಾಡಿಯೇ ನಾನು ಈ ಕೋರ್ಸಿಗೆ ಇಳಿದ್ದೇನೆ ಹೊರತು, ಯಾಕೆಂದರೆ ಪ್ರಗತಿ ಸ್ಟಡಿ ಸೆಂಟರ್ ಅಂತ ಹೇಳಿದರೆ ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ರಿಸಲ್ಟನ್ನು ಕೊಡೋದು, ಡಿಸ್ಟಿಂಕ್ಷನ್ ಕೊಡೋದು, ರಾಜ್ಯಕ್ಕೆ ಪ್ರಥಮ ಕೊಡೋದು. ಆಗ ನಮ್ಮನ್ನು ಪೇರೆಂಟ್ಸ್ ನಂಬಿರ್ತಾರೆ. ಆಗ ನಾನು ಯಾವುದೇ ಹೊಸ ಹೆಜ್ಜೆ ತಗೊಳ್ಬೇಕಾದ್ರೆ ಭಾಳ ಆಲೋಚನೆ ಮಾಡಿ ತಗೊಂಡಿದ್ದೇನೆ. ಈ ವಿಷಯದಲ್ಲೂ ಕೂಡ ಖಂಡಿತವಾಗಲೂ ಒಳ್ಳೆಯ ಆಪರ್ಚುನಿಟಿ ಇದೆ. ಇದನ್ನು ನಾವು ಎಲ್ಲ ಪೇರೆಂಟ್ಸಿಗೆ ನಾವು ಫೋನಲ್ಲಿ ಮಾತಾಡಿದಾಗಲೂ ನೇರವಾಗಿ ಬಂದಾಗಲೂ ಹೇಳ್ತಾ ಇದ್ದೇವೆ. ಅದಕ್ಕೆ ಬರೀ ನಾವು ಬಾಯಿ ಮಾತಲ್ಲಿ ಅಲ್ಲ, ಅದಕ್ಕೆ ಇದರ ಮೊದಲಿನ ಪ್ಲೇಸ್ಮೆಂಟ್ಸ್ನ ಎಲ್ಲ ಡಾಕ್ಯುಮೆಂಟೇಷನ್ ನಮ್ಮಲ್ಲಿ ಇದೆ. ಎಸ್, ಈಗ MIFSC ಮಿನರ್ವಾ ಕಾಲೇಜ್ ಪ್ರಗತಿ ಸ್ಟಡಿ ಸೆಂಟರ್ನ ಅಡ್ಮಿಷನ್ ಆಫೀಸರ್ ಆಗಿರುವಂತಹ ನಿಶ್ಮಿತಾ ಶೆಟ್ಟಿ ಅವರಿದ್ದಾರೆ, ಕೇಳೋಣ. ಸೊ ಈಗಾಗಲೇ ಅಡ್ಮಿಷನ್ಗೆ ಬಹಳಷ್ಟು ಎನ್ಕ್ವೈರೀಸ್ ಬರ್ತಾ ಇದೆ. ಸೊ ರೆಸ್ಪಾನ್ಸ್ ಹೇಗಿದೆ ಅಥವಾ ಇವರು ಯಾವ ರೀತಿ ಅವರಿಗೆ ಒಂದು ಮನವರಿಕೆ ಮಾಡುವ ಕೆಲಸವನ್ನ ಮಾಡಿಕೊಡ್ತಾ ಇದ್ದಾರೆ ಅಂತ. ನಮಸ್ತೆ ಮೇಡಮ್, ಹೇಗಿದೆ ಈಗ ರೆಸ್ಪಾನ್ಸ್ ಈಗ ನಿಮಗೆ ಸದ್ಯಕ್ಕೆ? ಎಲ್ಲ ಬರ್ತಾ ಇದೆ. ಕೆಲವರು ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ನಾನು ಇಂಟ್ರೆಸ್ಟ್ ಇದ್ದವರಿಗೆ ವಾಪಸ್ ಕಾಲ್ ಮಾಡಿ ಏನು ಅವರ ಕ್ವಾಲಿಫಿಕೇಶನ್ ಎಲ್ಲ ಏನು ಕೇಳಿ ಮತ್ತೆ ಅದನ್ನು ಫಾಲೋ ಅಪ್ ಮಾಡ್ತಿದ್ದೇನೆ. ಓಕೆ. ಈಗ ಅಂದ್ರೆ ನಾರ್ಮಲ್ ಆಗಿ ಈಗ ನೀವು ಕಾಲ್ಸ್ ಅನ್ನು ಅಟೆಂಡ್ ಮಾಡುವಾಗ ರೆಗ್ಯುಲರ್ ಅಥವಾ ನಾರ್ಮಲ್ ಆಗಿ ಅವರಿಗೆ ಇರುವಂತಹ ಡೌಟ್ಸ್ ಏನು, ಯಾವುದ್ರ ಬಗ್ಗೆ ಜಾಸ್ತಿ ಕ್ವಶನ್ಸ್ ಇರುತ್ತೆ ಅಂತ ಅವ್ರದ್ದು? ಅಂದ್ರೆ ಯಾವ ಫೀಲ್ಡ್ಗೆ ನಾವು ವರ್ಕಿಗೆ ಹೋಗ್ಬೋದು ಅಂತ ಇಲ್ಲ. ಅಂದ್ರೆ ಈಗ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಜಾಬ್ ಅವರಿಗೆ ಗ್ಯಾರಂಟಿಯಾ ಅಂತೆಲ್ಲ ಕೇಳ್ತಾರೆ. ಓಕೆ. ಈಗ ಒಬ್ಬ ಪೇರೆಂಟ್ ಅಥವಾ ಒಬ್ಬ ಸ್ಟೂಡೆಂಟಿಗೆ ಈಗ ನೋಡಿ ಒಂದು ಇಂಟ್ರೆಸ್ಟ್ ಬಂತು ಅಥವಾ ಜಾಯ್ನ್ ಆಗಬೇಕು ಅಂತಿದ್ರೆ, ಸೊ ಅವ್ನಿಗೆ ಒಂದಷ್ಟು ಡೌಟ್ಸ್ ಇರುತ್ತೆ. ಸೊ ಅವ್ನು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಈಗ ಹೇಗೆ, ಎಲ್ಲಿಗೆ ಬರಬೇಕು, ಅಥವಾ ನೀವು ಅವರಿಗೆ ಎಲ್ಲಿ ಅವರಿಗೆ ಕನ್ಸಲ್ಟೇಷನ್ಗೆ ಅವೈಲೇಬಲ್ ಇರ್ತೀರಿ ಅಂತ? ಪ್ರಗತಿ ಸ್ಟಡಿ ಸೆಂಟರ್ ಅಂದರೆ ಧರ್ಮಸ್ಥಳ ಬಿಲ್ಡಿಂಗ್. ನಮ್ಮದು ಆಫೀಸ್ ಸೆಕೆಂಡ್ ಫ್ಲೋರಲ್ಲಿದೆ. ಕ್ಲಾಸಸ್ ಎಲ್ಲ ಫಸ್ಟ್ ಫ್ಲೋರಲ್ಲಿ ಇನ್ನು ಸ್ಟಾರ್ಟ್ ಆಗ್ತಾ ಇದೆ. ನಾಲ್ದು ಜೂನಲ್ಲಿ ಸ್ಟಾರ್ಟ್ ಆಗ್ತಿದೆ ಸರ್. ಅದೆಲ್ಲ ವರ್ಕ್ ಮಾಡ್ತಿದ್ದಾರೆ. ಸೊ ಜೂನಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಡೌಟ್ಸ್ ಇದ್ದರೆ ಇಲ್ಲಿ ಬಂದು ಮಾತಾಡ್ಬೋದು. ನಾವು ಕೌನ್ಸಿಲಿಂಗ್ ಮಾಡ್ತೇವೆ. ಓಕೆ. ನನ್ನ ಹೆಸರು ಮೊಹಮ್ಮದ್ ಅರ್ಷಕ್. ನಾನು ಪ್ರಗತಿ ಸ್ಟಡಿ ಸೆಂಟರ್ಗೆ ಬಂದು 2 ವರ್ಷ ಆಯಿತು. ಫಸ್ಟ್ ನಾನು ಬಂದದ್ದು ಇಲ್ಲಿ SSLC
ಕಂಪ್ಲೀಟ್ ಮಾಡಲಿಕ್ಕೆ 10th ಕಂಪ್ಲೀಟ್ ಮಾಡಲಿಕ್ಕೆ. ಅದರಲ್ಲಿ ನನಗೆ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಬಂದು ನೆಕ್ಸ್ಟ್ ಫಸ್ಟ್ ಪಿ ಯು ಸಿಗೆ ನಾನು ಹೋಗೋದೇ ನಾನು ಡೈರೆಕ್ಟ್ ಸೆಕೆಂಡ್ ಪಿ ಯು ಸಿಗೆ ಜಾಯ್ನ್ ಆಗಿದ್ದು. ಸೆಕೆಂಡ್ ಪಿ ಯು ಸಿಗೆ ಜಾಯ್ನ್ ಆಗಿ ಎಲ್ಲದರಲ್ಲಿ ಇಲ್ಲಿ ಒಳ್ಳೆ ಟೀಚಿಂಗ್ಸ್ ಎಲ್ಲ ಆಗಿ ನಾನು ಒಳ್ಳೆ ಮಾರ್ಕ್ಸ್ ಬಂದಿದೆ. ಈಗ ಇಲ್ಲಿ ನಮ್ಮ ಕ್ಲಾಸಲ್ಲಿ ಟಾಪರ್ ಆಗಿದ್ದೇನೆ. ಇಲ್ಲಿಯ ಟೀಚಿಂಗ್ಸ್ ಹೇಗೆ ಅಂದರೆ ಹೇಳಿದರೆ ಫುಲ್ ಫ್ರೆಂಡ್ಲಿ ಆಗಿ, ನಮಗೇನು ಭಯ ಅಂತ ಇರುವುದಿಲ್ಲ. ನಾವು ಬೇರೆ ಶಾಲೆಗಳಲ್ಲಿ ಕಂಪೇರ್ ಮಾಡಿದರೆ ನಾನೊಂದು 4 ಶಾಲೆಗೆ ಇಷ್ಟವರೆಗೆ ಹೋಗಿದ್ದೇನೆ. ತುಂಬ ಶಾಲೆಗೆ ಹೋಗಿದ್ದೇನೆ. 4 ಶಾಲೆ ಟೋಟಲ್ ಆಗಿ ನನಗೆ 4 ಶಾಲೆ ಆಗಿದೆ. ಪ್ರಗತಿ ಸ್ಟಡಿ ಸೆಂಟರ್ಗೆ ಕಂಪೇರ್ ಮಾಡಿದರೆ ಇಲ್ಲಿಯ ಟೀಚಿಂಗ್ಸ್ ಹೇಗೆ ಅಂದರೆ ನಮಗೆ ಟೀಚರ್ಸ್ ಆಗಲಿ ಒಂದು ಫ್ರೆಂಡ್ಲಿ ಬಿಹೇವಿಯರ್ ಇರ್ತದೆ. ಹಾಗೆ ನಮಗೆ ಒಂದು ಡೌಟ್ಸ್ ಕೇಳಲಿಕ್ಕಾಗಲಿ ಏನಾದರೂ ನಮಗೊಂದು ಓಪನ್ ಆಗಿ ನಮಗೆ ಡೌಟ್ಸ್ ಕೇಳ್ಬೋದು. ಒಂದು ಹೆದರಿಕೆ ಅಂತಲೇ ಇರುವುದಿಲ್ಲ. ಮತ್ತು ನಾವು ಇಲ್ಲಿ ಸ್ಟೂಡೆಂಟ್ಸ್ ಕೂಡ ಹಾಗೆ ಒಂದು ನಮಗೇನಾದ್ರು ಡೌಟ್ ಇದೆಯಾ ಸ್ಟೂಡೆಂಟ್ಸ್ ಹತ್ರ ಕೂಡ ನಮಗೆ ಕೇಳಲಿಕ್ಕೆ ಕೂಡ ಅಷ್ಟೊಂದು ಏನು ಕಂಪೇರ್ ಟು ಬೇರೆ ಸೈಡ್ ಹೊರಗಡೆ ಹಾಗೇನು ನಮಗೆ ಇಲ್ಲಿ ತೊಂದರೆ ಇಲ್ಲಿ ಆಗಿಲ್ಲ. ಇದಿಷ್ಟು ಈಗ ಪುತ್ತೂರಿಗೆ ಹೊಸತಾಗಿ ಪರಿಚಯ ಆಗ್ತಾ ಇರುವಂತಹ ಅಂದ್ರೆ 18 ವರ್ಷಗಳಿಂದ ಕಾರ್ಯಾಚರಣೆಯನ್ನ ಮಾಡಿ ಅದೆಷ್ಟು ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ಉದ್ಯೋಗಾವಕಾಶವನ್ನು ಒದಗಿಸಿಕೊಟ್ಟು ಅವರ ಬದುಕನ್ನು ಬದಲಿಸಿದಂತಹ MAFSC ಮಿನರ್ವಾ ಕಾಲೇಜ್ ಹಾಗೂ ಇದೀಗ ಪುತ್ತೂರಿನಲ್ಲಿ ಪ್ರಗತಿ ಸ್ಟಡಿ ಸೆಂಟರ್ ಮೂಲಕ ಆರಂಭ ಆಗ್ತಾ ಇರುವಂತಹ ಹೊಸ ಕೋರ್ಸ್ಗಳು, ಅದರಲ್ಲಿ ಸಿಗುವಂತಹ ಸರ್ಟಿಫಿಕೇಟ್ಗಳಿಗೆ ಇರುವಂತಹ ಮಾನ್ಯತೆ, ಅದರ ವ್ಯಾಲ್ಯೂ, ಅದೇ ರೀತಿ ಇರುವಂತಹ ಉದ್ಯೋಗಾವಕಾಶಗಳ ಬಗ್ಗೆ ಇರುವಂತಹ ಒಂದಷ್ಟು ವಿಚಾರಗಳು, ಇದರ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನ ಈಗಾಗಲೇ MAFSCಯ ಚೇರ್ಮನ್ ಆಗಿರುವಂತಹ ವಿನೋದ್ ಜಾನ್ ಅವರು ಕೊಟ್ಟಿದ್ದಾರೆ. ಹಾಗೇನೆ ಪ್ರಗತಿ ಸ್ಟಡಿ ಸೆಂಟರ್ನ ಫೌಂಡರ್ ಚೇರ್ಮನ್ ಆಗಿರುವಂತಹ ಗೋಕುಲ್ನಾಥ್ ಸರ್ ಅವರು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಅಡ್ಮಿಷನ್ ಆಫೀಸರ್ ಕೂಡ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಈಗಾಗಲೇ ದ್ವಿತೀಯ PUCಯ ಫಲಿತಾಂಶ ಪ್ರಕಟಗೊಂಡಿದೆ. ಪೋಷಕರು ಕೂಡ ಮುಂದೆ ಏನು ಅನ್ನುವಂತಹ ಒಂದು ಚಿಂತನೆಯಲ್ಲಿ ಅಥವಾ ಒಂದು ಗೊಂದಲದಲ್ಲಿ ಇರಬಹುದು. ಸೊ ಒಂದು ಬಾರಿ ಈ ಪ್ರಗತಿ ಸ್ಟಡಿ ಸೆಂಟರ್ಗೆ ಭೇಟಿಯನ್ನ ಕೊಟ್ಟು ಒಂದು ಉತ್ತಮವಾದ ಒಂದು ಕೋರ್ಸ್ಗಳ ಬಗ್ಗೆ ಒಂದು ಮಾಹಿತಿಯನ್ನ ಪಡೆದು ತಮ್ಮ ಒಂದು ಮಕ್ಕಳ ಒಂದು ಬದುಕನ್ನ ಈ ಮೂಲಕ ಬದಲಾಯಿಸಿಕೊಳ್ಳಬಹುದು ಅನ್ನುವಂಥದ್ದನ್ನ ಹೇಳ್ತಾ ಲತೇಶ್ ಬಿಟ್ಲ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ